ಹಲವಾರು ವರ್ಷಗಳಿಂದ ಇಲ್ಲಿ ಅಸೈಗೋಳಿಯಲ್ಲಿ ಪ್ರಥಮವಾಗಿ ಬಸ್ ಸ್ಟ್ಯಾಂಡಿಗೆ ಒಂದು ಟೈಮಿಂಗ್ಸನ್ನು ಬೋರ್ಡ್ ಅಂತ ಹಾಕಿದ್ದೆವು ಸಾರ್ವಜನಿಕರ ಉಪಯೋಗಕ್ಕಾಗಿ ಪ್ರಥಮ ವರ್ಷ. ಆದ ಮೇಲೆ ಸೆಕೆಂಡ್ನೇ ವರ್ಷ ನಂದು ಒಂದು 10 ಮಕ್ಕಳಿಗೆ 1 ವರ್ಷದ ದತ್ತು ಸ್ವೀಕಾರ ಸಮಾರಂಭ ಇತ್ತು. ಆಮೇಲೆ ಮೂರನೇದು ಆಗಿ ನಾವು ಒಂದು ವೀಲ್ಚೇರ್ ವಿಕಲಚೇತನಿಗೆ ವೀಲ್ಚೇರನ್ನು ಕೊಡುವ ಕಾರ್ಯಕ್ರಮ ಮಾಡಿದ್ದೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ. ಆಮೇಲೆ ನಾನು ಆಶ್ರಮ ಒಂದು ವರ್ಷ ಆಶ್ರಮ ಮಾಡಿದ್ದೆ ನಾನು. ಅದನ್ನು ನಡೆಸಿಕೊಂಡು ಈ ಬಡ 5 ಜನ ಆಶ್ರಮದಲ್ಲಿ ಅವರನ್ನು ನಾನು ಹಾಕಿ ಅವರನ್ನು ಒಳ್ಳೆಯ ರೀತಿಯಲ್ಲಿ ನೋಡ್ತಾ ಇದ್ದೆ 1 ವರ್ಷ ತನಕ. ಆಮೇಲೆ ನಾನು ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಆಮೇಲೆ ನನ್ನ ಆಂಬ್ಯುಲೆನ್ಸ್ ಸೇವೆಯನ್ನು ನಾನು ಮುಂದುವರಿಸ್ತಾ ಇದ್ದೇನೆ. ತಂದ ನಂತರ ಈಗ 3 ವರ್ಷ ಕೊರೋನಾ ಟೈಮಲ್ಲಿ ನನಗೆ ಭಾಳ ಸ್ವಲ್ಪ ಕಷ್ಟ ಆಯಿತು ಸಮಾಜ ಸೇವೆ ಮಾಡೋಕ್ಕೆ. ಆದರೂ ನಾನು ಎಲ್ಲ ಕಡೆ ನಮ್ಮ ಫ್ರೆಂಡ್ಸ್ ಹತ್ರ ಹೇಳಿ ಆಂಬ್ಯುಲೆನ್ಸಲ್ಲಿ ಆಗಲಿ, ಆಮೇಲೆ ಕೊರೋನಾ ಟೈಮಲ್ಲಿ ಡೆಡ್ ಬಾಡಿಗೆ ತಗೊಂಡು ಹೋಗೋದು, ಪೇಷಂಟ್ ತಗೊಂಡು ಹೋಗೋದು, ದೂರ ದೂರ ಹೋಗ್ತಾಯಿದ್ದೆ. ಆಮೇಲೆ ಅದರ ನಂತರ ನಾವು ಈಗ ಕೊರೋನಾ ನಂತರ ಈಗ ಈ ಸಲ ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಮಾಡ್ತಾಯಿದ್ದೆ ಮೊದಲು. ಈಗ ನಮ್ಮದೇ ಆದ ಒಂದು ಕಾರುಣ್ಯ ಫೌಂಡೇಶನ್ ಅಂತ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೇವೆ ಈಗ ಈ ಪ್ರಥಮ ವರ್ಷ. ಈಗ ಅದರ ಕಾರಣ ನಾವು 7ನೇ ವರ್ಷ ಆಗುತ್ತೆ. ಆದರೆ ಈ ಸಲ ಕಾರುಣ್ಯ ಫೌಂಡೇಶನ್ ವತಿಯಿಂದ ಪ್ರಥಮ ಸಲ ಒಂದು 23 ಮಕ್ಕಳಿಗೆ ಇವತ್ತು ಬುಕ್ ವಿತರಣೆ ಕಾರ್ಯಕ್ರಮ ಮತ್ತು ಒಳ್ಳೆಯ ಸೇವೆ ಮಾಡಿದವರಿಗೆ ಸನ್ಮಾನ ಸಮಾರಂಭವನ್ನು ಇಟ್ಟಿದ್ದೇವೆ. ಆಮೇಲೆ ಹೋದ ಸಲ ಕೂಡ ನನಗೊಂದು ಕರ್ನಾಟಕ ಸಾಹಿತ್ಯ ಪರಿಷತ್ತಿಂದ ಮಾದರ್ ತೆರೇಸಾ ಪ್ರಶಸ್ತಿ ಬಂದಿತ್ತು ನನಗೆ. ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ನನಗೆ ಒಂದು ಕೊಟ್ಟಿದ್ದರು. ಅದು ನಮಗೆ ತುಂಬ ನನಗೆ ಖುಷಿ ಇದೆ. ಆಮೇಲೆ ಈಗ ಎಲ್ಲರೂ ಒಳ್ಳೆ ಕೆಲಸ ಮಾಡಬೇಕು. ನಾವಂದರೆ ಆಂಬ್ಯುಲೆನ್ಸಲ್ಲಿ ತುಂಬ ನೋಡಿ ನಮಗೆ ಬೇಜಾರಾಗ್ತದೆ. ಮನುಷ್ಯನು ಏನಿಲ್ಲ, ಇವತ್ತಿದ್ದವನು ಮತ್ತೆ ಇಲ್ಲ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಹೇಳುವುದೇನೆಂದರೆ ಒಳ್ಳೆ ಕೆಲಸ ಮಾಡಿ, ಜಾತಿ ಧರ್ಮ ನೋಡಬೇಡಿ, ಆಮೇಲೆ ರಾಜಕೀಯ ಮಾಡಬೇಡಿ, ಒಳ್ಳೆ ಬಡವರಿಗೆ ಸ್ವಲ್ಪ ಸೇವೆ ಮಾಡಿ. ಹುಷಾರಿಲ್ಲದಿರ್ತಾರೆ, ಆಮೇಲೆ ಮಕ್ಕಳಿಗೆ ಶಿಕ್ಷಣವನ್ನು ಸ್ವಲ್ಪ ಕೊಡುವುದಕ್ಕೆ ನಾವು ಈ ಪ್ರೋತ್ಸಾಹ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಈ ಸಲ ನನ್ನದು 23 ಮಕ್ಕಳು ನಮ್ಮದು. ನನಗೆ ಹಲವಾರು ಸಹಕಾರ ಮಾಡಿದ್ದಾರೆ, ಮಾರ್ಗದರ್ಶನ ಕೊಟ್ಟಿದ್ದಾರೆ. ಹಲವಾರು ಮಂದಿ ನನಗೆ ಸಹಕಾರ ಕೊಟ್ಟಿದ್ದಾರೆ, ನನ್ನ ಆತ್ಮೀಯರು. ಅವರನ್ನು ನಾನು ಫಸ್ಟಿಗೆ ನೆನೆಸಬೇಕಾಗುತ್ತೆ. ಯಾಕೆಂದರೆ ನಾನು ಯಾವುದು ಹೋಗಿ ಹೇಳಿದರೂ ನನಗೆ ಸಪೋರ್ಟ್ ಮಾಡ್ತಾರೆ. ಅದು ನನಗೆ ಭಾಳ ಖುಷಿ ಇದೆ. ಅದೇ ಇನ್ನು ಒಳ್ಳೆ ರೀತಿಯಲ್ಲಿ ನಡೆಯಲಿ ಅಂತ ನಾನು ನನ್ನ 2 ಮಾತನ್ನು ಹೇಳಿ ಇಲ್ಲಿಗೆ ಮುಗಿಸ್ತೇನೆ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರತರ ವಿರಾಜಧರ ಸುಂದರತರ ವಿರಾಜ ಗಂಗಾಧರ ಗಜ ಚರ್ಮಾಂಬರಧರ ಗಂಗಾಧರ ಗಜ ಚರ್ಮಾಂಬರಧರ
ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಐ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತೆಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ
ಕರಗಿಸಿ ಬಡಿ ನಿನ್ನ ನರ ಸಂಗಮರ ಮರ್ರಿ ಸುರ ಸುಂದ್ರಿ ಡಾರ್ಲಿಂಗ ಸಿರಿ ಸೌಂದರ್ಯ ತಡಕಳ್ಳಿ ನಾಯಾಂಗ ತುಟಿಗೆ ತುಟಿ ಹಚ್ಚಿ ಮಾಡ್ಲೆ ನಾ ಬೆಳ್ಳಿಂಗ ಕಟಗೂ ತಡಕಬೇಕು ಆಮ್ಯಾಲ್ ಹಿಡಕಬೇಕು ಮೊದಲು ಮಕ್ಕಳಬೇಕು ಆಮ್ಯಾಲ ಲಗ್ನ ಬೇಕು ಹಿತ್ತಲಕ ಕರಿಬೇಡ
ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಅಟ್ಟದಲ್ಲಿ ಏನು ಶಬ್ದ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ. ಅಟ್ಟದಲ್ಲಿ ಏನು ಶಬ್ದ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ. ಹಟ್ಟಿಯಲ್ಲಿ ದನವು ಏಕೋ ಕೂಗಿದೆ, ಹಟ್ಟಿಯಲ್ಲಿ ದನವು ಏಕೋ ಕೂಗಿದೆ. ಹಗ್ಗ ಬಿಚ್ಚಿ ಕರುವು ಎಲ್ಲೋ ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ನನಗೆ ಏಕೋ ನಿದ್ರೆ ಈಗ ಬರುತ್ತಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ. ನನಗೆ ಏಕೋ ನಿದ್ರೆ ಈಗ ಬರುತ್ತಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ. ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ, ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ. ಲೋಕವೆಲ್ಲ ನಿದ್ರೆಯಲ್ಲಿ ಮುಳುಗಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಲಲ್ಲ ಲಾಲ ಲಲ್ಲ ಲಾಲ 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 ಲಾ, ಲಲ್ಲ ಲಾಲ ಲಲ್ಲ ಲಾಲ 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 ಲಾ. ಚಾರ್ವಿಕ್, ಅಶ್ವಿಕಾ, ದಕ್ಷ್, ಪುಣ್ಯಶ್ರೀ, ಹಂಸಿನಿ, ದಕ್ಷ, ವಂಶಿ, ಸಿಂಚನ ಇಷ್ಟು ಮಂದಿ ಈ ಒಂದು ವೇದಿಕೆಯಲ್ಲಿ ತಮ್ಮ ನೃತ್ಯ ಪ್ರದರ್ಶನ ನೀಡಿದ್ದಾರೆ. ಅವರಿಗೆ ನಮ್ಮೆಲ್ಲ ಪರವಾಗಿ ಜೋರಾದ ಚಪ್ಪಾಳೆ. ಸ್ಮರಣಿಕೆ ನೀಡಿ ಗೌರವಿಸಿದ್ದಾರೆ ನಮ್ಮ ಕಾರುಣ ಫೌಂಡೇಶನ್ನ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಸಭಾಧ್ಯಕ್ಷರಿಂದ ಆನಂದಕ್ಕೆ ಹಸಿಗಳು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೆ ನಡೆಸಿಕೊಡ್ತಾ ಇದ್ದಾರೆ. ಮುಂದಿನ ವರ್ಷ ಇದಕ್ಕಿಂತ ಜೋರಾದಂಥ ಕಾರ್ಯಕ್ರಮಕ್ಕೆ ಒಂದು ವೇದಿಕೆ ಮೂಡಿ ಬರಲಿಕ್ಕಿದೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದಿಸಿ. ಉಚಿತವಾಗಿ ಆಂಬುಲೆನ್ಸ್ ಸೇವೆಯನ್ನು ಕೊಡ್ತಾ ಇದ್ದಾರೆ, ಇನ್ನೂ ಕೊಡ್ತಾರೆ, ಮುಂದಿನ ಕೊಡ್ತಾ ಇದ್ದಾರೆ ಅಂತ ಭರವಸೆ ಕೊಟ್ಟಿದ್ದಾರೆ.
ಕೊರೋನಾ ಸಮಯದಲ್ಲಿ ಅಸಹಾಯಕರಿಗೆ ಉಚಿತವಾಗಿ ಆಹಾರ ಕಿಟ್, ಮೆಡಿಕಲ್ ಕಿಟ್ಗಳ ಹಸ್ತಾಂತರ, ಹೀಗೆ ಹಲವು ರೀತಿಯಲ್ಲಿ ದಾನಿಗಳ ಸಹಾಯದಿಂದ ಕಳೆದ 7 ವರ್ಷದಿಂದ ನಿರಂತರ ಸೇವೆ ಮಾಡಿಕೊಂಡು ಬಂದಿದ್ದಾರೆ ಅರುಣ್ ಡಿಸೋಜ ಅವರು. ಅವರ ಅಧ್ಯಕ್ಷತೆಯಲ್ಲಿ ಕಾರುಣ್ಯ ಫೌಂಡೇಶನ್ ಹಸೆಗೊಳ್ಳಿ ಇವತ್ತು ಉದ್ಘಾಟನೆಗೊಳ್ಳಲಿಕ್ಕಿದೆ. ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಬೇಕು ಅಂತ ಎಲ್ಲರ ಆಶಯ. ಇಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮನ ಅರುಣ್ ಅವರ ನೇತೃತ್ವದಲ್ಲಿ ಎಲ್ಲರೂ ಸೇರಿಕೊಂಡು ಎಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳು. ಅವರಿಗೆ ದೇವರ ಆರೋಗ್ಯ ಸಂಪತ್ತನ್ನು ಕೊಡಲಿ ನಾವು ಆಶಿಸ್ತಾ ಕುಂದೇತು ತುಷಾರಹಾರದವಳ ಯಾ ಶುಭ್ರವಸ್ತ್ರಾಮೃತ ಯಾ ವೀಣಾವರದಂಡಮಂಡಿತಕರ ಯಾ ಶುಭ್ರವಸ್ತ್ರಾಮೃತ या ब्रह्माच्युत शंकर प्रभृतिभिः देवै सदा वन्दिता सा मां पातु सरस्वती भगवती निःशेषजाड्यापः. ಒಂದು ನೂತನ ಸಂಸ್ಥೆ ಕಾರುಣ್ಯ ಫೌಂಡೇಶನ್ ಅಂತೇಳಿ, ಅದರ ಹಿನ್ನೆಲೆಯನ್ನು ಒಂದು 5 ನಿಮಿಷ ಸ್ವಾಗತ 5 ನಿಮಿಷ, ಯಾಕಂದರೆ ನಮ್ಮ ಸಮಯ 8:15ಗೆ ಸರಿಯಾಗಿ ಈ ಒಂದು ವೇದಿಕೆಯನ್ನು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಬಿಟ್ಟು ಕೊಡಬೇಕಾಗಿದೆ. ಎಡೆಯಲ್ಲಿ ಹಲವಾರು ಕಾರ್ಯಕ್ರಮಗಳು, ಸಣ್ಣ ಸಣ್ಣ ಕಾರ್ಯಕ್ರಮಗಳು, ಒಂದು ಹೃದಯ ಮೆಚ್ಚುವ ಕಾರ್ಯಕ್ರಮ ಅಂತೇಳಿ ಹೇಳಲಿಕ್ಕೆ ಬಯಸ್ತೇನೆ. ಅಂತಹ ಒಂದು ಕಾರ್ಯಕ್ರಮಗಳ ಸಂಯೋಜನೆಯಲ್ಲಿ ಕಾರುಣ್ಯ ಫೌಂಡೇಶನ್ ಉದ್ಘಾಟನೆಗೊಳ್ಳಲಿಕ್ಕಿದೆ. ಬಂದಿರುವಂಥ ಎಲ್ಲ ಗೌರವಾನ್ವಿತ ಅತಿಥಿಯವರಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗೌರವಾನ್ವಿತ ನಾಗರಿಕ ಬಂಧುಗಳಿಗೆ, ವಿಶೇಷವಾಗಿ ಇವತ್ತಿನ ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಬಂದಿರುವಂತಹ ಎಲ್ಲ ಗೌರವಾನ್ವಿತ ಸಾಧಕರೇ ಹಾಗೂ ಮುದ್ದು ಪುಟಾಣಿಗಳೇ, ಇವತ್ತು ಕಲಿಕಾ ಸಾಮಗ್ರಿಗಳನ್ನು ಸ್ವೀಕರಿಸಲಿಕ್ಕೆ ಬಂದಿರುವಂತಹ ಪೋಷಕ ಬಂಧುಗಳು ಹಾಗೂ ಮುದ್ದು ಪುಟಾಣಿಗಳೇ, ಕಾರುಣ್ಯ ಫೌಂಡೇಶನ್ ಅಂತ ಹೇಳುವಂಥದ್ದು ಒಂದು ಒಳ್ಳೆಯ ಹೆಸರು. ಈ ಹೆಸರನ್ನು ಕೊಟ್ಟವರು ಬೇರೆ ಯಾರೆಲ್ಲ, ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ಆನಂದಕ್ಕೆ ಹಸೆಗೊಳ್ಳಿ ಅವರು. ಇದಕ್ಕೂ ಒಂದು ಹಲವಾರು ಕಾರ್ಯಕ್ರಮದ ಹಿನ್ನೆಲೆ ಇದೆ. ಸುಮಾರು ಒಂದು 10 ವರ್ಷಗಳ ಹಿಂದೆ ಈ ಒಂದು ಅರುಣ್ ಡಿಸೋಜಾ ಅಂತೇಳಿ ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವರಿಗೆ ಚಿರಪರಿಚಿತ ಅರುಣ ಅಂತೇಳಿ ಕರೆಯುತ್ತಾರೆ. ಆದರೆ ಅವರ ಮನಸ್ಸು ವಿಶಾಲವಾದದ್ದು ಮಾತ್ರ ಅಲ್ಲ, ಸಮಾಜಕ್ಕೆ ಏನಾದರೂ ಒಂದು ಅರ್ಪಣೆ ಮಾಡಬೇಕು ಅಂತೇಳಿ. ಯಾಕೆಂದರೆ ಇವತ್ತು ಆಂಬ್ಯುಲೆನ್ಸ್ ಡ್ರೈವರ್ಗಳನ್ನ ನೀವು ಕಾಣಲಿಕ್ಕೆ ಸಿಗೋದು ಅಪರೂಪ. ಅಂತ ವ್ಯಕ್ತಿತ್ವ ಕೂಡ ಬೇಕು. ಆಂಬ್ಯುಲೆನ್ಸಲ್ಲಿ ಹಣ ಮಾಡಿದವರು, ಕೋಟಿಗಟ್ಟಲೆ ಮಾಡಿದವರು ಎಲ್ಲಿಯೂ ನೋಡಲಿಕ್ಕೆ ಕಾಣಲಿಕ್ಕೆ ಸಿಗೋದಿಲ್ಲ. ಯಾಕೆಂದರೆ ಅದು ಸೇವಾ ಮನೋಭಾವ ಇದ್ದರೆ ಮಾತ್ರ ಆಂಬ್ಯುಲೆನ್ಸ್ ಡ್ರೈವರ್ ಆಗ್ಬೋದು. ಇದು ನೋಡಿ, ಸೂಕ್ಷ್ಮವಾದಂಥ ವಿಚಾರ. ಅಂತಹ ಒಬ್ಬ ವ್ಯಕ್ತಿ ಸಮಾಜಕ್ಕೆ ಏನಾದರೂ ಒಂದು ಅರ್ಪಣೆ ಮಾಡಬೇಕು ಅಂತೇಳಿ ಎಣಿಸ್ಕೊಂಡು, ಒಬ್ಬನೇ ಮಾಡಿದರೆ ಆಗಲ್ಲ, ಅದಕ್ಕೆ ಸಮಾಜಮುಖಿ ಹಿತಚಿಂತಕರು ಬೇಕು ಅಂತೇಳಿ ನಮ್ಮ ಒಂದು 2-3 ಮಂದಿನ ಕೇವಲ ಕರ್ಕೊಂಡು ಏನಾದರೂ ಒಂದು ಸಮಾಜಕ್ಕೆ ಅರ್ಪಣೆ ಮಾಡಬೇಕು ಅಂತ ಹಲವು ವರ್ಷಗಳ ಹಿಂದೆನೇ ಒಂದು ಆಶ್ರಮ ಆಗಿರ್ಬೋದು, ಇಲ್ಲೆಲ್ಲ ಆಮಂತ್ರಣ ಪತ್ರಿಕೆಯಲ್ಲಿ ನಾವು ಕೊಟ್ಟಿದ್ದೇವೆ. ಬಸ್ ನಿಲ್ದಾಣಕ್ಕೆ ಒಂದು ವೇಳಾಪಟ್ಟಿ ಅಳವಡಿಕೆ ಆಗಿರ್ಬೋದು, ವಿಕಲಚೇತನರಿಗೆ ವೀಲ್ ಚೇರ್ ಆಗಿರ್ಬೋದು, ಆಶ್ರಮ ನಿವಾಸಿಗಳಿಗೆ ಹಲವಾರು ರೀತಿಯಲ್ಲಿ ಕಾರ್ಯಕ್ರಮಗಳಾಗಿರ್ಬೋದು, ಆರ್ಥಿಕವಾಗಿ ಹಿಂದುಳಿದ ರೋಗಿಗಳಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆ ಆಗಿರ್ಬೋದು, ಕೊರೋನಾ ಸಂದರ್ಭದಲ್ಲಿ ಆಹಾರ ಕಿಟ್, ಇದೆಲ್ಲ ಒಂದು ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಆದರೆ ಹಲವು ವಿಶೇಷಗಳನ್ನು ಅರುಣ್ ಅವರು ಯಾರಿಗೂ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುತ್ತಾ ಬಂದಿರುವುದು. ನಮ್ಮ ಒಬ್ಬ ಶಿಕ್ಷಕನಾಗಿ ನಾನೇನು ಹೇಳ್ತಾ ಇದ್ದೇನೆ ಅಂತಂದರೆ, ಇಂತಹ ಸಮಾಜಕ್ಕೆ ಸೇವೆ ಸಲ್ಲಿಸುವಂಥ ಒಬ್ಬ ವ್ಯಕ್ತಿ ಯಾರೇ ಇರಲಿ, ಅದು ಯಾವುದೇ ಧರ್ಮ ರಾಜ್ಯಕ್ಕೆ ಯಾವುದು ನೋಡದೆ ನಾವು ಅವರಿಗೆ ಸಹಕಾರ ಮಾಡಬೇಕು. ಇವತ್ತು ಸಮಾಜದಲ್ಲಿ ಸಹಕಾರ ಮಾಡಲಿಕ್ಕೆ ಆಸೆ ಇದ್ದವರು ತುಂಬ ಮಂದಿ ಇದ್ದಾರೆ. ಇವತ್ತು ಸಮಾಜ ಸೇವೆ ಅಂತ ಹೋದ ಕೂಡಲೇ ಜನಗಳು ಹಿಂದಿನಿಂದ ಹೇಳುವುದೇನೆಂದರೆ, ಇವನಿಗೆ ಏನಾದರೂ ಎಂಚಾನ್ಲ ಆಸೆ ಉಂಟು, ಎಂಚಾನ್ಲ ಆಯ್ ಕಾಸ್ಮಲ್ ಪ್ರಾಪುಂಡ ನಂಚಾಯ ಮಾತೊಂದಿಲ್ಲ ಅಂತ. ಇದೊಂದು ಸಣ್ಣ ವರ್ಡ್. ಇದು ನೀವು ಎಷ್ಟು ಮಂದಿ ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಇವತ್ತು ಸಮಾಜ ಸೇವೆಯಲ್ಲಿ ಹಣ ಮಾಡಿದವರು ಯಾರು ಇಲ್ಲ, ಹೇಳೋದು ಮಾತ್ರ ಅಷ್ಟು ಮಾಡಿದ ಇಷ್ಟು ಮಾಡಿದ ಕೋಟಿಗಟ್ಟಲೆ ಸಮಾಜ ಸೇವೆ ಎಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ. ಅಂತಹ ಮನಸ್ಸಿದ್ದವ ಈ ಸೇವೆಗೆ ಬರಲಿಕ್ಕೆ ಆಗುವುದಿಲ್ಲ. ಪ್ಲಸ್ ಸಮಾಜದಲ್ಲಿ ಇಂತಹ ಮಾತುಗಳನ್ನು ಕೇಳಲಿಕ್ಕೆ ಮತ್ತು ಬಿಡಲಿಕ್ಕೆ ಗೊತ್ತಿದ್ದವು ಮಾತ್ರ ಇಂತಹ ಸಮಾಜಮುಖಿ ಸಂಘಟನೆಗಳಲ್ಲಿ ಸೇರಿಕೊಳ್ಬೇಕು, ಇಲ್ಲಾಂದರೆ ಸುಮ್ಮನೆ ಇರಬೇಕು. ಹಾಗೆ ನಿಮಗೆ 2-3 ಉದಾಹರಣೆಯನ್ನು ಕೊಡ್ತಾ ಈ ಕಾರ್ಯಕ್ರಮ ಬಂದವರನ್ನ ಸ್ವಾಗತ ಮಾಡ್ತೇನೆ. ನಿಮಗೆಲ್ಲ ಗೊತ್ತಿರ್ಬೋದು, ಕೆಲವು ದಿನಗಳ ಹಿಂದೆ
ಫ್ರಿಯೋನ್ ಎನ್ನುವಂಥ ಒಂದು ಮಗುವನ್ನು ಬದುಕಿಸಲಿಕ್ಕೆ, ಬೋನ್ ಮೇರೋ ಮಗುವನ್ನು ಬದುಕಿಸಲಿಕ್ಕೆ ಫಯಾಜ್ ಮಾಡೂರು ತಂಡ ಮತ್ತು ಮೆರ್ಸಿ ಫ್ರೆಂಡ್ಸ್ ಸರ್ಕಲ್ನವರು ಕೇವಲ 48 ಗಂಟೆಗಳಲ್ಲಿ ಸುಮಾರು 60,62,727 ರೂಪಾಯಿನ ಸಂಗ್ರಹ ಮಾಡಿ ಆ ಮಗುವಿಗೆ ಕೊಟ್ಟದ್ದು ಜೋರಾದ ಚಪ್ಪಾಳೆ ತಟ್ಟಬೇಕು. ಆ ಒಂದು ಸೇವೆಗೆ ಒಂದು ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಂತೇಳಿ ಇದರ ಮುಖೇನ 60 ಲಕ್ಷ ರೂಪಾಯಿ ಒಂದು ಮಗುವಿನ ಹೃದಯ ಬಡಿತಕ್ಕೆ, ಆ ಮಗು ಜಾತಿ ನೋಡಲಿಲ್ಲ, ಧರ್ಮ ನೋಡಲಿಲ್ಲ, ಏನನ್ನು ನೋಡದೆ ಆ ಮಗುವನ್ನು ಬದುಕಿಸಬೇಕು, ಈ ಜೀವಂತ ಬದುಕಿಸಬೇಕು ಎನ್ನುವಂಥ ಒಂದು ಚಿಂತನೆಯಿಂದ ಮಗುವನ್ನು ಬದುಕಿಸಲಿಕ್ಕೋಸ್ಕರ 60 ಲಕ್ಷವನ್ನ 100, 200, 500, 300, 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ ತನಕ ಹೀಗೆ ಹಣವನ್ನ ಒಂದು ಮಗುವಿನ ಒಂದು ಜನರ ಒಂದು 2 ತಂಡ, ಮೆರ್ಸಿ ತಂಡ ಮತ್ತು ಫಯಾಜ್ ಮಾಡೂರು ಅವರ ಒಂದು ಸಣ್ಣ ಬರವಣಿಗೆಗೆ ಕೊಟ್ಟರು. ನೋಡಿ ಎಂತ ಒಂದು ಸೇವೆ ನೋಡಿ. ಇದನ್ನು ಕೂಡ ಜನಗಳು ಹೇಳಿರ್ಬೋದು, ಇದರಲ್ಲಿ ಹಣ ಮಾಡ್ತಾರೆ ಅಂತ. ನೋಡಿ ಎಂತ ಒಂದು ವಿಚಿತ್ರ, ಆ ಮಗು ಬದುಕಿತು ನೋಡಿ. ಇದು ಒಂದು ಸಮಾಜಕ್ಕೆ ಕೊಡುವಂಥ ದೊಡ್ಡ ನಿದರ್ಶನ. ಮತ್ತೊಂದು 3 ದಿನಗಳಲ್ಲಿ ನಿಮಗೆ ಗೊತ್ತಿದೆ, ಕೇರಳದಲ್ಲಿ ಅಬ್ದುಲ್ ರಹೀಮ್ ಎನ್ನುವ ಸೌದಿಯಲ್ಲಿ ಸಿಕ್ಕಿಕೊಂಡಂಥ ಒಬ್ಬ ವ್ಯಕ್ತಿ, ಒಳ್ಳೆಯ ಹುಡುಗಾವ, ಅವನನ್ನು ಬದುಕಿಸಲಿಕ್ಕೆ 3 ದಿನಗಳಲ್ಲಿ 34 ಕೋಟಿ ರೂಪಾಯಿಯನ್ನ ಈ ಒಂದು ಫೇಸ್ಬುಕ್ ಅಲ್ಲಿ, ನಮ್ಮ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಕಲೆಕ್ಟ್ ಮಾಡಿದ್ರು ನೋಡಿ ಕೇರಳದ ಜನತೆ. ಮತ್ತೊಂದು ಉದಾಹರಣೆ, ತನ್ವಿ ಬೆಳ್ತಂಗಡಿ ಅಂತೇಳಿ, ತನ್ವಿ ಕುಳಾಲ್ ಈಗ ಬರ್ತಾ ಇದೆ, ಲಿವರ್ ಇಂದ ಆಪತ್ತನ್ನ ಪಡ್ಕೊಂಡಂತ ಒಂದು ಮಗುವನ್ನ ಬದುಕಿಸ್ಲಿಕ್ಕೆ ವಾಟ್ಸಪ್, ಫೇಸ್ಬುಕ್ ಅಲ್ಲಿ ಎಲ್ಲ ಹಣವನ್ನ ಹಾಕ್ತಾ ಇದ್ದಾರೆ. ಯಾಕೆ ಈ 3 ಉದಾಹರಣೆ ಕೊಟ್ಟೆ ಅಂತಂದ್ರೆ, ಯಾವುದೇ ವಿಚಾರ ಸಮಾಜಮುಖಿ ಚಿಂತನೆಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಏನಿಲ್ಲ. ಎಲ್ಲರೂ ಮನಸ್ಸಲ್ಲಿ ಒಂದು ಇರುತ್ತೆ, ಏನಾದ್ರೂ ಸಮಾಜಕ್ಕೆ ಒಂದು ಕೊಡಬೇಕು ಅಂತೇಳಿ. ನಾನು ಒಂದು ಹೇಳ್ತೇನೆ ಈ ವೇದಿಕೆಯಲ್ಲಿ, ಪ್ರತಿಯೊಬ್ಬರು ಕೂಡ ತಾನು ಜೀವನ ಮಾಡುವ ಎಂಥ ಶೈಲಿಯ ಜೀವನ ಕೂಡ ಆಗಿರ್ಬೋದು, ಒಂದು 10% ಆದರೂ ಸಮಾಜಕ್ಕೆ ಅಂತೇಳಿ ವಿನಿಯೋಗ ಮಾಡುವಂಥ ಕೆಲಸವನ್ನ ಮನಪೂರ್ವಕವಾಗಿ ಎಲ್ಲಿಯೂ ಮಾಡಬಹುದು. ನಾವು ಸುಮ್ಮನೆ ಆಡಂಬರ ಮದುವೆಗೆ 10 ಲಕ್ಷ, 20 ಲಕ್ಷ, 50 ಲಕ್ಷ ಅಂತೇಳಿ ಒಂದು ಮದುವೆಯ ಸಣ್ಣ ಸಣ್ಣ ಕಾರ್ಯಕ್ರಮಕ್ಕೆ ನಾವು ಇಷ್ಟು ವಿನಿಯೋಗಿಸ್ತೇವೆ ನಮ್ಮ ಮಕ್ಕಳ ಮದುವೆಗೆ. ಬಟ್ ಸಮಾಜಕ್ಕೆ ಅಂತೇಳಿ ಒಂದು 10 ರೂಪಾಯಿ ಆದರೂ ವಿನಿಯೋಗಿಸುವಂಥ ಒಂದು ಕೆಲಸ ಆ ಸಮಾಜಮುಖಿ ಸಂಘಟನೆಗಳಿಂದ ಆಗ್ತದೆ ಅಂತ ಹೇಳಿದ್ರೆ, ಅದಕ್ಕೆ ಉದಾಹರಣೆ ಬೇರೆ ಅಲ್ಲ, ಈ ಅರುಣ ಎನ್ನುವಂಥ ಒಬ್ಬ ಯುವಕ ಅಂತ ಹೇಳಲಿಕ್ಕೆ ಇಲ್ಲಿ ಬಹಳ ಹೆಮ್ಮೆ ಪಡ್ತೇನೆ ನಾನು. ಖಂಡಿತ ನಿಜವಾಗಿ ಹೆಮ್ಮೆ ಇದೆ. ಯಾಕೆ ಅಂತಂದ್ರೆ ಅರುಣ್ ನನಗೆ 2-3 ನಿದರ್ಶನ, ಒಂದೇ 5 ನಿಮಿಷ ಸಮಯ ಅಲ್ಲ, 5 ನಿಮಿಷ ಆಯ್ತು, 5 ನಿಮಿಷ ಸಮಯ ಇದೆ. ನನಗೆ 2-3 ಉದಾಹರಣೆಗೆ ನಾನು ಫೋನ್ ಮಾಡಿದೆ ಅರುಣಿಗೆ. ಇದು 7 ವರ್ಷದ ಹಿಂದಿನ ಕತೆ, ಒಂದು 5 ವರ್ಷದ ಹಿಂದಿನ ಕತೆ. ಅವರಿಗೆ ಏನಿಲ್ಲ, ಅವರನ್ನ ಇಲ್ಲಿಂದ ಆ ಹೆಣವನ್ನ ಕೊಂಡೋಗ್ಬೇಕು, ಎಲ್ಲಿಗೆ, ಸುಳ್ಯ ಕಡೆ ಕೊಂಡೋಗ್ಬೇಕು. ರಾತ್ರಿ 12:30 ಗಂಟೆಗೆ ಫೋನು. ಈ ಮನುಷ್ಯ ಹಾಗೆ ಮಾತಾನೆ ಒಂದು ಹೆಣವನ್ನ ಸಾಗಿಸಿ ತಂದು ಇಲ್ಲಿ ಬಂದು ಮನೆಗೆ ಮಲಗಿದಷ್ಟೇ 12:30 ರಾತ್ರಿ. ಫೋನ್ ಮಾಡಿದ ಕೂಡ ಬಚ್ಚಲಿಲ್ಲ, ಏನಾಗ್ಲಿ, ಎಲ್ಲಿ ಉಂಟು ಹೆಣ ಅಂತೇಳಿ ಕೇಳಿದೆ. ಎಲ್ಲಿ ಉಂಟು ಮಾಷೆ ಹೆಣ ಅಂತ, ಎಲ್ಲಿದ್ದೆ, ಅದನ್ನ ನಾನು ಕೊಂಡೋಗ್ಬೇಕು ಅಷ್ಟೇ ಅಲ್ಲ. ಅವನಿಗೆ ಆವಾಗ ನಿಮಗೆ ವಾಟ್ಸಪ್ ಇರಲಿಲ್ಲ, ಒಂದು ಎಂತ ಇರಲಿಲ್ಲ. ಅಂಥ ಸಮಯದಲ್ಲಿ ಹೆಣವನ್ನು ಸಾಗಿಸುವಂಥ ಕೆಲಸವನ್ನು ಒಂದು ಕಾಯವಾಚ ಮನಸ್ಸ ನನಗೆ ಎಷ್ಟು ಕೊಡ್ತೀರಿ ಅಂತೇಳಿ ಇಲ್ಲಿ ಕೇಳಲಿಲ್ಲ. ಹಾಗಾಗಿ ತುಂಬ ಮಂದಿಗೆ ಅರುಣ್ ಏನೋ ಅಂತೇಳಿ ಇರ್ಬೋದು, ಬಟ್ ನಮಗೆ ಅವರ ಆ ಒಂದು ವ್ಯಕ್ತಿತ್ವ ಹಿಡಿಸಿದೆ. ಆ ವ್ಯಕ್ತಿತ್ವಕ್ಕೆ ಇವತ್ತು ಕಾರುಣ್ಯ ಫೌಂಡೇಶನ್ ಎನ್ನುವಂಥದ್ದನ್ನು ಒಟ್ಟಿಗೆ ಕಟ್ಟಿಕೊಂಡು ಏನಾದರೂ ಸಮಾಜಕ್ಕೆ, ಇಲ್ಲಿನ ಪರಿಸರದ ಮಕ್ಕಳಿಗೆ ಒಂದು ಏನಾದರೂ ಒಂದು ಮಾಡಬೇಕು. 10 ಮಂದಿ ಇದು, ತುಂಬ ಮಂದಿ ಕೈ ಜೋಡಿಸಿದ್ದಾರೆ. ಖಂಡಿತ ಇಂಥ ಕೋಟಿಗಟ್ಟಲೆ ಕೈ ಜೋಡಿಸುವಾಗ ಇದೊಂದು 1.5 ಲಕ್ಷದ ಬಜೆಟ್. ಖಂಡಿತ ಇವತ್ತು ಮಳೆ ಬರ್ತದೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನ 2 ಗಂಟೆ ನಂತರ ಭಾಸ್ಕರ್ ಅವರಿಗೆಲ್ಲ ಫೋನ್ ಮಾಡಿ ಒಂದು ಶೀಟನ್ನು ಕೂಡ ಹಾಕಿಕೊಂಡು ಏನೇ ಆಗಲಿ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ವೈಭವಪೂರ್ವವಾಗಿ ಮಾಡಬೇಕು ಅಂತೇಳಿ. ಹಾಗಾಗಿ ಇಂಥ ಮನಸ್ಸನ್ನು ಇಟ್ಟುಕೊಂಡು ಅರುಣ್ ಮತ್ತು ತಂಡ, ಆನಂದ್ ಮಾಸ್ಟರ್ ಒಂದು ಒಳ್ಳೆಯ ಹೆಸರು ಕೊಟ್ಟರು. ಇದರ ಹಿಂದೆ ಒಂದು 5-6 ಮಂದಿ ದುಡ್ದೆವು. ಇಷ್ಟು ಮಂದಿಗೆ ಸಹಕಾರ ಆಗ್ತದೆ ಅಂತ ಹೇಳ್ಕೊಳ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಒಟ್ಟಿಗೆ ಕೈ ಜೋಡಿಸುವಂತ ಇರುವಂಥದ್ದು ಒಂದು 23 ಮಕ್ಕಳಿಗೆ, ಅದು ಅಂತಹ ಬಡ ಮಕ್ಕಳಿಗೆ ಹತ್ತಿರದ ವಿದ್ಯೋದಯ ಆಗಿರ್ಬೋದು, ಕೆಲವು ಶಾಲೆಗಳ ಸರ್ಕಾರಿ ಶಾಲೆ ಮತ್ತು ಅನುದಾನ ಶಾಲೆಯ ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಅವರಲ್ಲಿ ನಾವು ಹೋಗಿ ಕೇಳಲಿಲ್ಲ, ಅವರೇ ನಮ್ಮ ಹತ್ರ ಕೇಳಲಿಕ್ಕೂ ಬರಲಿಲ್ಲ. ನಾವೇ ಅಂತ ಮಕ್ಕಳನ್ನ ಹುಡುಕಿ ಅವರಿಗೆ ಒಂದು 23 ಮಂದಿ ಕಲಿಕಾ ಪರಿಕರ, ಅದು ಬ್ಯಾಗ್ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಒಂದು ಒಳ್ಳೆಯ ಬ್ಯಾಗ್. ಸುಮ್ಮನೆ ನಾವು ಕೊಡ್ತೇವೆ ಅಂತೇಳಿ ನಿಮಗೆ ಲಾಟು ಬುಟ್ಟನ್ನು ಕೊಡುವುದಲ್ಲ, ಪುಸ್ತಕ ಕೂಡ ಅಷ್ಟು ಅದ್ಭುತವಾದಂಥ ಆ ಸಬ್ಜೆಕ್ಟಿಗೆ ಎಲ್ಲ ವಿಷಯಗಳಿಗೆ ಬೇಕಾಗಿರುವಂಥ ಪಠ್ಯ ಪುಸ್ತಕ ಎಲ್ಲವನ್ನು ಕೂಡ ಕೊಡುವಂಥದ್ದು ಮತ್ತು ಮಗುವಿಗೆ ಒಂದು ಕೊಡೆಯನ್ನು ಕೊಡುವಂಥ ಕಾರ್ಯಕ್ರಮ. ಅದರೊಂದಿಗೆ ಬಹಳ ವಿಶೇಷ ಅಂತ ಹೇಳಿದರೆ, ಕುಮಾರಿ ನುರ್ಮಾ ಅವರು, ಪ್ರಕಾಶ್ ಮಾಡೂರು ಅವರ ವ್ಯಕ್ತಿತ್ವ ಎಲ್ಲ ಕೇಳಿದರೆ, ಪ್ರಕಾಶ್ ಮಾಡೂರು ದೀರ್ಘಾವಧಿಯಿಂದ ಮರಣೋತ್ತರ ಪರೀಕ್ಷೆ ಮಾಡುವಂಥವರು, ನಮ್ಮ KS ಹೆಗ್ಡೆ ಅವರನ್ನೆಲ್ಲ ಯಾರು ಗುರುತಿಸಿದವರೇ ಅಲ್ಲ. ಮರಣೋತ್ತರ ಪರೀಕ್ಷೆ ಅಂತಂದ್ರೆ ನಿಮಗೆ ಗೊತ್ತಿದೆ ಅದು ಯಾವ ರೀತಿಯ ಇರಬಹುದು ಅಂತ. ಸುಮಾರು 17 ವರ್ಷಗಳಿಂದ ಮಾಡ್ತಾರೆ ಅಂತ ಹೇಳಿದ್ರೆ. ಆಲ್ವಿನ್ ಡಿಸೋಜಾ ಅವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರು, ಅವರು ಕೂಡ ಒಳ್ಳೆಯ ಸಮಾಜ ಸೇವಕರು. ನಿರ್ಮಾ ಡಿಸೋಜಾ ಈಗ ತಾನೇ ನಮ್ಮ ಉಳ್ಳಾಲ ತಾಲೂಕಿಗೆ ಪ್ರಥಮ ಪ್ರಶಸ್ತಿ ಅಂತ ಹೇಳಿದೆ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನ ಪಡ್ಕೊಂಡವರು. ತುಂಬಾ ಆ ಒಂದು ಸಣ್ಣ ಪ್ರಾಯ, ಮದುವೆ ಆಗಲಿಲ್ಲ. ನಿರ್ಮಾ ಅವರ ಸೇವೆ ನೋಡಿದ್ರೆ ಅದ್ಭುತವಾದಂತಹ ಸೇವೆಗಳು. ಬದ್ರುದ್ದೀನ್ ಇದ್ದಾರೆ, ಇಡೀ ಹರೇಕಳ ಪಂಚಾಯತ್ನ ಒಂದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಮೆಚ್ಚುವ ಒಂದು ಕೆಲಸವನ್ನು ಮಾಡಿದಂತಹ ಬದ್ರು
ಫರೀದ್ ನಗರ್ ಅವರನ್ನು ಗೌರವಿಸುವಂಥದ್ದು. ಲೂಕಸ್ ಡಿಸೋಜಾ ಬಂದಿದ್ದಾರೆ ಅಂತ ಭಾವಿಸ್ತೇನೆ. ಆಂಬುಲೆನ್ಸ್ ಮಾತ್ರ ಅಲ್ಲದೆ ಈ ಲೂಕಸ್ ಡಿಸೋಜಾ ಅವರು ಮತ್ತೆ ಸನ್ಮಾನ ಪತ್ರ ವಾಚನ ಮಾತ್ರ ಇರ್ತದೆ. ಅವರ ಕತೆ ಕೇಳಿದರೆ ಅದು ಇಂಥ ಒಂದು ಜನ ಕೂಡ ನಮ್ಮ ಪರಿಸರದಲ್ಲಿ ಇದ್ದಾರಾ ಅಂತೇಳಿ ಭಾವಿಸಬೇಕು. ಅಂಥ ಒಬ್ಬ ವ್ಯಕ್ತಿತ್ವದ ಲೂಕಸ್ ಡಿಸೋಜಾ ಫ್ರೀಸರ್ ಅವರ ಮನೆಯಲ್ಲೇ ಉಂಟು. ಈ ಎಷ್ಟೋ ಮಂದಿ ಹೆಣವನ್ನು ಬಿಟ್ಟು ಹೋಗ್ತಾರೆ, ಸಂಬಂಧಿಕರೇ ಇರುವುದಿಲ್ಲ, ಅದು ಹೆಣವನ್ನು ಸುಡಬೇಕು ಅಂತ ಸಂದರ್ಭದಲ್ಲಿ ಎಂತ ಮಾಡೋದು ಅಂತೇಳಿ ವಿಳಾಸ ಸಿಗುವ ತನಕ ಅವರ ಮನೆಯಲ್ಲೇ ಒಂದು ಫ್ರೀಸರಲ್ಲಿ ಇಟ್ಟುಬಿಟ್ಟು ಮತ್ತೆ ಸಂಬಂಧಿಕರು ಬರ್ತಾರೆ ಇಲ್ಲೋ ಗೊತ್ತಿಲ್ಲ, ಮತ್ತೆ ಅದನ್ನು ಕೊಂಡೋಗಿ ಅಂತ್ಯಕ್ರಿಯೆ ಮಾಡುವಂಥ ಎಂಥ ಕೆಲಸ ನೋಡಿ. ಅಂಥ ಕೆಲಸವನ್ನು ಲೂಕಸ್ ಅವರು ಮಾಡಿದರೆ, ಸುಧಾಕರ್ ನಾಯಕ್ ಅವರು ನಮ್ಮ ಹಸೇಗೊಳ್ಳಿ ಅವರೇ ತುಂಬ ಹೆಣ್ಣು ಮಕ್ಕಳಿಗೆ ಮದುವೆಗೆ ತುಂಬ ಸಹಾಯ ಮಾಡಿದಂಥ, ಚೆನ್ನಪ್ಪ ಕೊಂಡನ ಹಲವು ವರ್ಷಗಳಿಂದ ಸ್ಮಶಾನ ಭೂಮಿಯಲ್ಲಿ ದಫನ ಕಾರ್ಯವನ್ನು ಮಾಡೂರಲ್ಲಿ ಮಂಗಳೂರಲ್ಲಿ ಮಾಡಿದಂಥ ವಿಶೇಷ ವ್ಯಕ್ತಿತ್ವದ ಒಂದು 7 ಮಂದಿಯನ್ನು ಇವತ್ತು ಗೌರವಿಸಲಿಕ್ಕಿದ್ದೇವೆ. ಎಲ್ಲರೂ ಆಗಮಿಸಿದ್ದೀರಿ. ನಿಮಗೆಲ್ಲರಿಗೂ ಭಕ್ತಿಯ ಸ್ವಾಗತವನ್ನು ಮೊದಲಿಗೆ ಸಲ್ಲಿಸುತ್ತಾ ಈ ಉದ್ಘಾಟನೆಯನ್ನು ಯಾರು ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ನಮ್ಮಲ್ಲೇ ಒಂದಾಯಿತು. ಅದು ರೆವರೆಂಡ್ ಫಾದರ್ ವಿಕ್ಟರ್ ಡಿಮಲ್ ಅವರು, ಧರ್ಮಗುರುಗಳು, ಒಬ್ಬ ದೇವರ ಕೆಲಸವನ್ನು ಮಾಡ್ತಾ ಇರುವಂತಹ, ಹಲವು ಮಕ್ಕಳಿಗೆ ಜನರಿಗೆ ಬೇಕಾದಂಥ ಸಮಯದಲ್ಲಿ ಅವರಿಗೆ ಮಾರ್ಗದರ್ಶನ ನೀಡ್ತಾ ನಮಗೆಲ್ಲರಿಗೂ ಮಾರ್ಗದರ್ಶಕರಾಗಿ ಇರುವಂಥವರು ರೆವರೆಂಡ್ ಫಾದರ್ ವಿಕ್ಟರ್ ಡಿಮೆಲ್ಲೋ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಹಳ ಪ್ರೀತಿಯಿಂದ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನೆರೆದ ಎಲ್ಲ ನಾಗರಿಕರ ಪರವಾಗಿ ಭಕ್ತಿಯ ನಮನಗಳನ್ನ ಸ್ವಾಗತಗಳನ್ನು ಸಲ್ಲಿಸ್ತಾ ಇದ್ದೇನೆ. ರೆವರೆಂಡ್ ಫಾದರ್ ವಿಕ್ಟರ್ ಡಿಮೆಲ್ಲೋ ಧರ್ಮಗುರುಗಳು ಇವರಿಗೆ ನಮ್ಮ ಫೌಂಡೇಶನ್ನ ಅಧ್ಯಕ್ಷರು ಅರುಣ್ ಡಿ ಸರ್ ಅವರು ಸ್ಮರಣಿಕೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಮಾತ್ರವಲ್ಲದೆ ಮದನಿ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಗುರುಗಳು ನಮ್ಮೊಂದಿಗಿದ್ದಾರೆ. ಸಭಾಧ್ಯಕ್ಷತೆ ವಹಿಸಿಕೊಂಡವರು, ಇವತ್ತು ಕಾರುಣ್ಯ ಫೌಂಡೇಶನ್ ಹೆಸರು ನೀಡಿದವರು. ಅವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸಭಾಧ್ಯಕ್ಷರು ಇವರಿಗೂ ಕೂಡ ಅರುಣ್ ಡಿಸೋಜ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕು. ಹಾಗೆ ಮತ್ತೋರ್ವರು ನಿವೃತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಸಿಗುವುದೇ ವಿರಳ ಹೊಂದಿದ್ದಾರೆ. ಶ್ರೀಯುತ ರಮೇಶ್ ಎಂ ವರ್ಣಿಕರ ಬಿ ಇವರು ಕೂಡ ಕೊಡುಗೆ ದಾನಿಗಳು, ನಮ್ಮವರೇ, ಸಮಾಜಮುಖಿ ಹಿತಚಿಂತಕರು. ರಮೇಶ್ ಅವರನ್ನ ಭಕ್ತಿಯ ಸ್ವಾಗತವನ್ನು ಬಯಸ್ತೇನೆ ಸರ್. ವಿರಳ ಇರ್ಲಿಕ್ಕೆ ಇಲ್ಲ ಅಂತ ಭಾವಿಸ್ತೇನೆ. ಎಲ್ಲರಿಗೂ ಮಾರ್ಗದರ್ಶಕರು. ಇವತ್ತು ಸಮಾಜದಲ್ಲಿ ಒಂದು ಸೌಹಾರ್ದಯುತ ಭಾಷಣ ಕೇಳಬೇಕಂದ್ರೆ ಅದು ನಮ್ಮ ರವೀಂದ್ರ ಮಾಸ್ಟರನ್ನ ಕೇಳಬೇಕು. ಒಂದು ದೇವಸ್ಥಾನದಲ್ಲಿ ಒಂದು ಒಳ್ಳೆ ಧಾರ್ಮಿಕ ಪ್ರವಚನ ಸಿಗಬೇಕು ಅಂತ ಹೇಳಿದ್ರೆ ಅದು ರವೀಂದ್ರ ಮಾಸ್ಟರ್ ಬೇಕು. ಒಂದು ವ್ಯಕ್ತಿತ್ವಕ್ಕೆ ಪೂರಕವಾಗಿ ಒಂದು ವ್ಯಕ್ತಿತ್ವ ವಿಕಸನ ಭಾಷಣ ಆಗಬೇಕು ಅಂದ್ರೆ ಅಂತಹ ಮಾರ್ಗದರ್ಶಕರಾದ ರವೀಂದ್ರ ರೈ ಅವರು ಮುಖ್ಯ ಅತಿಥಿಗಳು. ಅವರಿಗೆ ಪ್ರೀತಿಯ ಸ್ವಾಗತ. ಶ್ರೀಯುತ ನಾಗರಾಜ್ ಅವರು, ಸರಿತಾ ಡಿಸೋಜಾ ಅವರು ಉಪಾಧ್ಯಕ್ಷರು, ಪನೀರ್ ಚರ್ಚ್ ದೇರ್ಲಕಟ್ಟೆ. ಬಹಳ ನಮಗೆ 2-3 ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಅತಿಥಿಯಾಗಿದ್ದೆವು. ಬಹಳ ಆಕ್ಟಿವ್, ಉತ್ತಮ ಕ್ರಿಯಾಶೀಲ ವ್ಯಕ್ತಿತ್ವದ ಸರಿತಾ ಡಿಸೋಜಾ ಅವರು ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿದ್ದಾರೆ. ಸ್ವಾಗತ. ಅಬ್ದುಲ್ ನಾಸಿರ್ ಅವರು ಈಗಾಗಲೇ ಆಗಮಿಸಿದ್ದಾರೆ. ನನ್ನ ಬಹಳ ಆತ್ಮೀಯ ಮಿತ್ರರು, ನಮ್ಮ JCI ಮಂಗಳಗಂಗೋತ್ರಿಯ ಪೂರ್ವಾಧ್ಯಕ್ಷರು, ಜಮಾಯತುಲ್ ಫಲಾಹ್ ಎನ್ನುವಂಥದ್ದು ಏನು ಸಮಾಜಮುಖಿ ಘಟಕ ಇದೆ ಅದರ ತಾಲೂಕಿನ ಅಧ್ಯಕ್ಷರು ಅಬ್ದುಲ್ ನಾಸಿರ್ ಕೆಯನ್ನು ಬಹಳ ಪ್ರೀತಿಯಿಂದ ಮಂಗಳ ಸೇವಾ ಟ್ರಸ್ಟ್ನ ಟ್ರಸ್ಟಿಗಳು ಆಗಿರುವಂಥ ಅಬ್ದುಲ್ ನಾಸಿರ್ ಅವರಿಗೆ ಸ್ವಾಗತ. ಮತ್ತೋರ್ವ ಪೂರ್ವಾಧ್ಯಕ್ಷ, ನಮ್ಮ ಈ ವಲಯದಲ್ಲಿ ತುಂಬ ಸಮಾಜದ ಕೆಲಸಗಳನ್ನು ಬಹಳ ನಿಷ್ಠೆಯಿಂದ ಮಾಡ್ತಾ ಇರುವವರು. ಈಗಾಗಲೇ ಒಂದು ಉದಾಹರಣೆ ಕೊಟ್ಟೆ ನಾನು, ಮರ್ಸಿ ಫ್ರೆಂಡ್ಸ್ ಅಂತೇಳಿ. ಅದರಲ್ಲಿ ಕೂಡ ನೇತೃತ್ವ ವಹಿಸಿಕೊಂಡು ಶ್ರೀಯುತ ಫ್ರಾನ್ಸಿಸ್ ಕುತ್ತಿನ ಅವರು, ಪೂರ್ವಾಧ್ಯಕ್ಷರು JCI ಮಂಗಳಗತ್ರಿ ಕೊಣಾಜೆ ಅವರು ಕೂಡ ನಮ್ಮವರೇ. ಅವ್ರನ್ನ ಅತಿಥಿ ಅಂತ ಹೇಳೋದಕ್ಕಿಂತ ನಮ್ಮ ಮಿತ್ರರು. ಫ್ರಾಂಕಿ ಅವರನ್ನು ಕೂಡ ಪ್ರೀತಿಯ ಸ್ವಾಗತವನ್ನು ಬರೆಯುವವರು. ಸಮಾಜಮುಖಿಯಾಗಿ ಏನು ಕೆಲಸ ಅವರಿಂದ ಏನು ಕೊಡ್ತದೆ ಖಂಡಿತ ಒಂದಿಷ್ಟು ಹಣವನ್ನು ದೇಣಿಗೆಯನ್ನು ಕೊಟ್ಟು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿಕೊಂಡು ಬಂದವರು ಶ್ರೀಯುತ ಭಾಸ್ಕರ ಅರಸರಮುಳ್ಳೆ, ಉಪಾಧ್ಯಕ್ಷರು ಕೊಣಾಜೆ ವಿವಿಧ ದೋಷ ಸಹಕಾರಿ ಸಂಘ ಸೇಗುಳಿ. ಅವರಿಗೂ ಪ್ರೀತಿಯ ಸ್ವಾಗತ. ಮತ್ತು ಮಹಿಳೆಯರು ಒಂದು 3 ಮಂದಿ ಇದ್ದಾರೆ. ಎಲ್ಲರೂ ಉತ್ತಮ ಈ ಸಮಾಜದಲ್ಲಿ ಗುರುತಿಸಿಕೊಂಡವರು. ಒಬ್ಬರು ನಾಗವೇಣಿ ಅಕ್ಕ ನಮ್ಮೊಂದಿಗಿದ್ದಾರೆ, ಅತ್ಯುತ್ತಮ ಸಮಾಜ ಸೇವಕರು. ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ತನ್ನ ತೊಡಗಿಸಿಕೊಂಡವರು. ಅದೆಷ್ಟೋ ಮಕ್ಕಳಿಗೆ ಒಳ್ಳೆಯ ಸಹಕಾರವನ್ನು ಪ್ರೋತ್ಸಾಹವನ್ನು ನೀಡ್ತಾ ಬಂದವರು ನಾಗವೇಣಿ ಅಕ್ಕ ಇದ್ದಾರೆ. ಅವರಿಗೂ ಪ್ರೀತಿಯ ಸಾಮಾನ್ಯವರ ವೇದಿಕೆ ನೇತೃತ್ವದಲ್ಲಿ ಆಗ್ತಾ ಇತ್ತು. ಇವತ್ತು ಅವರ ಮಗ ಕೂಡ ಅದೇ ರೀತಿಯಲ್ಲಿ ಒಂದು ರೂಟಲ್ಲಿ ಹೋಗ್ತಾ ಇದ್ದಾರೆ ಸಮಾಜಮುಖಿಯಾಗಿ. ಸುಮಿತ್ ಸಾಮಾನಿ ಅವರು ಪ್ರೀತಿಯ ಸ್ವಾಗತವನ್ನು ಬಯಸ್ತಾರೆ. ಕವಿತಾ ನಾರಾಯಣ್ ಅವರು ನಮ್ಮೊಂದಿಗಿದ್ದಾರೆ, ನಮ್ಮ ಒಬ್ಬ ಕ್ರಿಯಾಶೀಲ ಅಧ್ಯಕ್ಷ ಈ ವರ್ಷದ್ದು. ಎಲ್ಲ ಧರ್ಮಸ್ಥಳ ಆಗಿರ್ಬೋದು, ಸ್ವಸಹಾಯ ಸಂಘಗಳು ಆಗಿರ್ಬೋದು, ಎಲ್ಲದರಲ್ಲಿ ಕೂಡ ತನ್ನ ತೊಡಗಿಸಿಕೊಂಡು ಕೆಲಸವನ್ನ ಸೇವೆಯನ್ನು ಮಾಡ್ತಾ ಇದ್ದಾರೆ. ಕವಿತಾ ನಾರಾಯಣ್ ಅವರಿಗೂ ಸ್ವಾಗತ. ಮತ್ತೋರ್ವ ಶ್ರೀಮತಿ ಜ್ಯೋತಿ ಕೋಟ್ಯಾನ್ ಅವರು ಹಸೇಗೋಳಿ ಅವರಿದ್ದಾರೆ, ಗ್ರಂಥಪಾಲಕರು. ಅವರು ಕೂಡ ಹಾಗೆ ಯಾವುದೇ ಕಾರ್ಯಕ್ರಮ ಕರೆದ್ರು ಕೂಡ ಖಂಡಿತ ಬರ್ತೇನೆ ಅಂತ ಹೇಳಿಕೊಂಡು ಒಳ್ಳೆ ರೀತಿಯಲ್ಲಿ ದೇಣಿಗೆ, ಅದು ಮಾತ್ರ ಅಲ್ಲದೆ ಒಳ್ಳೆಯ ಮಾರ್ಗದರ್ಶನ ನೀಡುತ್ತಾ ಈ ಹಸೇಗೋಳಿ ಪರಿಸರದಲ್ಲಿ
ಕ್ಷೇತ್ರದಲ್ಲಿ ತನ್ನ ತೊಡಗಿಸಿಕೊಂಡವರು ಸಾಜಿದ್ ಉಳ್ಳಾಲನ್ನ ನಾನು ಈ ಸಂದರ್ಭದಲ್ಲಿ ಗುರುತಿಸ್ತಾ ಇದ್ದೇನೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪಡೆದರು. ಉಳ್ಳಾಲ ಭಾಗದಲ್ಲಿ ಸಾದಿಕ್ ಅಂತ ಹೇಳಿದ್ರೆ ಗೊತ್ತಿಲ್ಲದ ಮನುಷ್ಯ ಇಲ್ಲ ಅಂತ ಒಬ್ಬ ಅದ್ಭುತ ಒಬ್ಬ ವ್ಯಕ್ತಿತ್ವ. ಕ್ರೀಡೆ ಅಂದ್ರೆ ಸಾಜಿದ್ ಅಂದ್ರೆ ಕ್ರೀಡೆ ಅಂತ ಒಬ್ಬ ವ್ಯಕ್ತಿ ಇಲ್ಲಿ ಆಗಮಿಸಿದ್ದಾರೆ. ತಮಗೂ ಸ್ವಾಗತ. ಸಿರಿಲ್ ಅವರು ಆಗಮಿಸಿದ್ರಿ. ಸಿರಿಲ್ ಅವರೇ, ನಿಮಗೂ ಪ್ರೀತಿಯ ನಿರ್ಮಾ ಅವರು ಬರಲಿಲ್ಲ, ಆದರೂ ತಂದೆಯವರು ಸನ್ಮಾನವನ್ನು ಸ್ವೀಕರಿಸಲಿಕ್ಕೆ ಬಂದಿರಿ. ನಿಮಗೂ ಸ್ವಾಗತ. ಎಲ್ಲರಿಗೂ ಪ್ರೀತಿಯ ಸ್ವಾಗತ ವಹಿಸ್ತಾ ನಾನು ಸ್ವಾಗತ ಕಾರ್ಯಕ್ರಮ ಕೊನೆಗೊಳಿಸ್ತಾ ಇದ್ದೇನೆ. ನಮಸ್ಕಾರ. ಎಲ್ಲ ಅತಿಥಿಗಳ ಹಾಗೂ ಸಮಾಜ ಬಾಂಧವರ ಸಹಕಾರದಿಂದ ಈ ಒಂದು 1 ಲಕ್ಷದ ಬಜೆಟನ್ನು ಹೊಂದಾಣಿಸಿಕೊಂಡು ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಎಲ್ಲ ಅತಿಥಿಗಳು ಸಜ್ಜಮಾದವರು ಎಲ್ಲರೂ ತನ್ನ ಮನಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ಪ್ರೀತಿಯ ವಿನಂತಿಸ್ತಾ ಇದ್ದಾರೆ. ಇದೀಗ ಕಾರುಣ್ಯ ಫೌಂಡೇಶನ್ ಉದ್ಘಾಟನೆ ಕಾರ್ಯಕ್ರಮ ದೀಪ ಬೆಳಗಿಸುವುದೊಂದಿಗೆ ಒಂದು ಕಾರ್ಯಕ್ರಮ ನಡೀತಾ ಇದೆ. ಕಾರುಣ್ಯ ಫೌಂಡೇಶನ್ ಉದ್ಘಾಟನೆ ಕಾರ್ಯಕ್ರಮ ದೀಪ ಬೆಳಗಿಸುವುದೊಂದಿಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಎದ್ದು ನಿಂತು ಗೌರವದಿಂದ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ನೀಡಬೇಕು. ಈ ಒಂದು ಕಾರುಣ್ಯ ಫೌಂಡೇಶನ್ ಇನ್ನೂ ಬೆಳಗಲಿ. ಮುಂದಿನ ವರ್ಷ ಹೆಚ್ಚು ಮಂದಿಗೆ ವಿದ್ಯಾರ್ಥಿ ವೇತನ ಅಥವಾ ಪುಸ್ತಕಗಳು ಸಿಗುವಂತ ಕನಸನ್ನು ಅರುಣಿಸುವವರು ಹಮ್ಮಿಕೊಳ್ಳ ಎಂದು ಹೇಳುತ್ತಾ ಉದ್ಘಾಟನೆ ಮಾಡಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂತ ಹೇಳಿದರೆ ಇದರ ಮುಖಾಂತರ, ಈ ಫೌಂಡೇಶನ್ ಮುಖಾಂತರ ಅರುಣ್ ಡಿಸೋಜ ಅವರ ಅಧ್ಯಕ್ಷತೆಯಲ್ಲಿ ಇನ್ನು ಹಲವಾರು ಅವರ ಮಿತ್ರರ ಆ ಒಂದು ರೀತಿಯ ಆಲೋಚನೆಯಿಂದ ಜನರನ್ನು ಒಟ್ಟುಗೂಡಿಸಿ ಇವಾಗಲೇ ಕಳೆದ ಒಂದು 10-12 ವರ್ಷದಿಂದ ತುಂಬ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರಂತ ಕೇಳಿ ತುಂಬ ಸಂತೋಷ ಆಗ್ತಾ ಇದೆ. ಅರುಣ್ ಡಿಸೋಜರನ್ನು ಕಳೆದ 3 ವರ್ಷಗಳಿಂದ ನನಗೆ ಪರಿಚಯ ಇದೆ. ನಮ್ಮ ಚರ್ಚಿನ ಒಬ್ಬ ಮೆಂಬರ್ ಆಗಿ, ಆಡಳಿತ ಮಂಡಳಿಯ ಒಬ್ಬ ಮೆಂಬರ್ ಆಗಿ ಒಂದು ಒಳ್ಳೆಯ ಸೇವೆಯನ್ನು ಕೊಡ್ತಾ ಇದ್ದಾರೆ. ಇವಾಗಲೇ ತ್ಯಾಗಮ್ರವರು ಅವರ ಬಗ್ಗೆ ಹೇಳಿದರು. ಯಾವಾಗಲೂ ಸಹ ಯಾವುದೋ ಒಂದು ಕೆಲಸಕ್ಕೆ ಅಥವಾ ಸೇವೆಗೆ ಅವರಿಗೆ ಫೋನ್ ಮಾಡಿದರೆ ಇಮ್ಮಿಡಿಯೇಟ್ ಆಗಲಿ ಅವರು ಬರ್ತಾ ಇದ್ದಾರೆ, ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿ ಅವರ ಆ ಒಂದು ಆಲೋಚನೆ ಇದ್ದ ಇನ್ನೂ ಹಲವಾರು ಒಟ್ಟುಗೂಡಿ ಈ ಒಂದು ಫೌಂಡೇಶನನ್ನು ಇವತ್ತು ಆರಂಭಿಸ್ತಾ ಇದ್ದಾರೆ. ಪ್ರಪ್ರಥಮವಾಗಿ ಈ ಒಂದು ಫೌಂಡೇಶನ್ ಮೇಲೆ ಭಗವಂತನ ಆಶೀರ್ವಾದವನ್ನು ನಾನು ಬೇಡ್ತಾ ಇದ್ದೇನೆ. ಇಷ್ಟವರೆಗೆ ಏನೆಲ್ಲ ಸೇವೆಯನ್ನು ನೀವು ಮಾಡಿದ್ದೀರಾ, ಅದಕ್ಕಿಂತ ಹೆಚ್ಚಾಗಿ ದೇವರಿಗೆ ಮತ್ತು ಸಮಾಜಕ್ಕೆ ಮೆಚ್ಚುವಂಥ ಇನ್ನೂ ಹಲವಾರು ಕಾರ್ಯಗಳನ್ನು, ಕೆಲಸಗಳನ್ನು, ಸೇವೆಗಳನ್ನು ನೀವು ಮಾಡಬೇಕು. ಮತ್ತು ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಪರಮಾತ್ಮನ ಆಶೀರ್ವಾದ ಸದಾ ಇರಲಿ ಅಂತ ನನ್ನೊಂದು ಆಸೆ. ಈ ಒಂದು ಫೌಂಡೇಶನ್ ಇದೊಂದು ರೆಡಿ ಮಾಡಬೇಕಾದ್ರೆ ಹಲವಾರ ಸಹಾಯ ಹಾಗೂ ಅವರ ಒಂದು ಆಲೋಚನೆ ಖಂಡಿತವಾಗಿ ಇರಲೇಬೇಕು. ನಿಮ್ಮನ್ನೆಲ್ಲರನ್ನು ನಾನು ಅಭಿನಂದಿಸ್ತಿದ್ದೇನೆ. ಅದೇ ರೀತಿ ಇವತ್ತು ಕೆಲವು ಮಕ್ಕಳಿಗೆ ಅವರ ಕಲಿಯುವಿಕೆಗೆ ಆಧಾರವಾಗುವ ಪುಸ್ತಕಗಳಾಗ್ಬೋದು, ಕೊಡೆ ಆಗ್ಬೋದು, ಬ್ಯಾಗ್, ಅದನ್ನು ನೀವು ಕೊಡ್ತಾ ಇದ್ದೀರಾ. ಖಂಡಿತವಾಗಿ ಆ ಮಕ್ಕಳ ಮುಂದಿನ ಜೀವನದಲ್ಲಿ ನೀವೇನಾದರೂ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಕ್ಕೋಸ್ಕರ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ದೇವರ ಆಶೀರ್ವಾದ ಖಂಡಿತ ಇರ್ತದೆ ಅಂತ ನನ್ನ ಭಾವನೆ ಇದೆ. ಅದೇ ರೀತಿ ಇವತ್ತೊಂದು 7 ಮಂದಿಯನ್ನು ನೀವು ಸನ್ಮಾನಿಸಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಇವತ್ತಿನ ಪ್ರಪಂಚದಲ್ಲಿ, ಸಮಾಜದಲ್ಲಿ ಏನೋ ಒಳ್ಳೆ ಮಾಡಿದವರನ್ನು ಬೆನ್ನು ತಟ್ಟುವ ಬದಲು ಅವರನ್ನು ಯಾವ ರೀತಿಯಲ್ಲಿ ಕೆಳಗೆ ತರಲಿಕ್ಕೆ ಆಗ್ತದೆ ಅಂತ ಆ ಒಂದು ಭಾವನೆ ಮತ್ತು ಆ ಒಂದು ಕೆಲಸ ಆಗ್ತಾ ಇದೆ. ಆದರೆ ಈ ಫೌಂಡೇಶನ್ನ ಅರುಣ್ ಡಿಸೋಜ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಎಲ್ಲರ ಆ ಒಂದು ಒಳ್ಳೆತನದಿಂದ ಸಾಧನೆ ಮಾಡಿದವರನ್ನು ಬೆನ್ನು ತಟ್ಟಿ ಇನ್ನೂ ಒಳ್ಳೆಯದು ಮಾಡಿ, ಇನ್ನೂ ಮುಂದೆ ಹೋಗಿ, ಇನ್ನೂ ನಿಮ್ಮಿಂದ ಒಳ್ಳೆಯದಾಗಲಿ ಅಂತ ಆ ಒಂದು ಮಾಡುವ ಆ ಒಂದು ಸನ್ಮಾನ ಇನ್ನೊಂದು ಒಳ್ಳೆಯ ಕಾರ್ಯ ಆಗಿದೆ. ಯಾಕಂತ ಹೇಳಿದರೆ ಇವತ್ತಿನ ಪ್ರಪಂಚದಲ್ಲಿ, ಸಮಾಜದಲ್ಲಿ ನಾನು ಇವಾಗಲೇ ಹೇಳಿದಾಗೆ ಯಾರಾದರೂ ಏನು ಒಳ್ಳೆಯದು ಮಾಡಿದರೆ ಏನಾದರೂ ಅದಕ್ಕೆ ಇನ್ನೊಂದು ಅರ್ಥ ಕೊಡುವುದು ನಮ್ಮಲ್ಲಿ ಆ ಒಂದು ರೂಢಿ ಆಗಿದೆ.
ಏನೂ ಒಳ್ಳೆಯ ಕೆಲಸ ಮಾಡ್ತಾರೆ ಅಂಥವ್ರನ್ನು ಮತ್ತು ಏನು ವಿಶೇಷ ಮಾಡಿದರೆ ಅದೇನು ಒಂದು ದೊಡ್ಡ ಕೆಲಸ, ಏನಾದರೂ ಅದರಲ್ಲಿ ಬೇರೆ ಒಂದು ಅವರ ಇಂಟ್ರೆಸ್ಟ್ ಇರ್ಬೋದು, ಹೀಗೆ ಮಾತಾಡಿ ಅವರನ್ನು ಕೆಳಗೆ ತರುವಂಥ ಆ ಒಂದು ಆಲೋಚನೆ, ಮಾತುಗಳು ಮತ್ತು ಪ್ರಕ್ರಿಯೆ ಆಗ್ತಾ ಇದೆ. ಆದರೆ ಇವತ್ತು ಈ ಒಂದು ಫೌಂಡೇಶನ್ ಮುಖಾಂತರ 7 ಮಂದಿಯವರನ್ನು ಗುರುತಿಸಿ, ಬೇರೆ ಬೇರೆ ಧರ್ಮದವರನ್ನು ಗುರುತಿಸಿ, ಅವರು ಏನು ಸಾಧನೆ ಮಾಡಿದ್ದಾರೆ ಆ ಸಾಧನೆಯನ್ನು ಮೆಚ್ಚಿ ಅವರಿಗೆ ಬೆನ್ನು ತಟ್ಟಿ ಇನ್ನೂ ಮುಂದೆ ಒಳ್ಳೆಯ ಮಾಡಿ ಆ ಒಂದು ಮಾತು ತುಂಬ ಒಳ್ಳೆಯ ಒಂದು ಕಾರ್ಯವಾಗಿದೆ. ಯಾಕಂತ ಹೇಳಿದರೆ ನಮಗೆಲ್ಲರಿಗೂ ಒಂದು ಒಳ್ಳೆಯ ಮಾತು ಬೇಕು, ನಮ್ಮೆಲ್ಲರಿಗೂ ನಮ್ಮ ಬೆನ್ನು ತಟ್ಟಬೇಕು. ಮತ್ತು ಪ್ರತ್ಯೇಕವಾಗಿ ಮಕ್ಕಳಿಗೆ ಮತ್ತು ಸಾಧನೆ ಮಾಡಿದವರಿಗೆ ಒಂದು ಸ್ವಲ್ಪ ಬೆನ್ನು ತಟ್ಟಿ ಒಳ್ಳೆ ಮಾಡಿದೆಯಾ, ಇನ್ನೂ ಒಳ್ಳೆ ಮಾಡು ಅಂತ ಹೇಳಿದರೆ ಖಂಡಿತವಾಗಿ ಆ ವ್ಯಕ್ತಿ, ಆ ಮಗು ಇನ್ನೂ ಒಳ್ಳೆಯ ರೀತಿಯಲ್ಲಿ ಮುಂದೆ ಸೇವೆ ಮಾಡ್ತಾರೆ, ಸಾಧನೆ ಮಾಡಲಿಕ್ಕೆ ಖಂಡಿತ ಸಾಧ್ಯವಿದೆ. ಹಲವಾರು ಸಮಯದಲ್ಲಿ ನಾವು ಆ ಮಕ್ಕಳಿಗೆ ಆಗ್ಬೋದು, ಸಾಧನೆ ಮಾಡಿದವರಿಗೆ ಆಗ್ಬೋದು, ಒಂದು ಒಳ್ಳೆಯ ಮಾತು ಹೇಳದೆ, ಅವರ ಬೆನ್ನು ತಟ್ಟದೆ ಮಾಡಿದ್ರಿಂದ ಹಲವು ರೀತಿಯಲ್ಲಿ ನಾವು ಅವರ ಜೀವನದಲ್ಲಿ ಅವರು ಮುಂದೆ ಬರಲಿಕ್ಕೆ ನಾವು ಒಂದು ಅಡ್ಡಿ ಆಗ್ತಾ ಇದ್ದೇವೆ. ಅದರಿಂದ ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಇಂಥ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿ. ಪ್ರಪಂಚದಲ್ಲಿ 3 ವರ್ಗದ ಜನರಿದ್ದಾರಂತೆ. ಒಂದು ವರ್ಗದ ಜನರು ಅವರು ಮತ್ತು ಅವರ ಜೀವನ, ಅವರ ಕುಟುಂಬ. ನಮ್ಮ ಕೊಂಕಣಿಯಲ್ಲಿ ಒಂದು ಗಾದೆ ಇದೆ, ನಾನು ಮತ್ತು ನನ್ನ ದೇವರು, ನಾನು ಮತ್ತು ನನಗೆ ನನ್ನ ದೇವರು. ಮತ್ತು ಬೇರೆ ಸಮಯದಲ್ಲಿ ಯಾವುದಕ್ಕೂ ಅವರು ಹೋಗೋದಿಲ್ಲ, ನಾನು ಯಾರಿಗೂ ಏನು ಮಾಡೋದಿಲ್ಲ, ಬೇರೆಯವರು ನನಗೆ ಉಪದ್ರ ಮಾಡಬಾರ್ದು. ಆ ಒಂದು ಸ್ವಾರ್ಥ ಜೀವನ ಒಂದು ವರ್ಗದ ಜನರಂತೆ. 2ನೇ ವರ್ಗದ ಜನರಿದ್ದಾರಂತೆ, ಅವರು ಬೇರೆಯವರಿಗೆ ಸೇವೆ ಮಾಡ್ತಾರೆ, ಏನಾದರೂ ಒಳ್ಳೆಯದನ್ನು ಮಾಡ್ತಾರೆ. ಆದರೆ ಒಂದು ಆಸೆ ಇದೆ, ಅವರ ಹೆಸರು, ಅವರು ಒಂದು ದೊಡ್ಡ ಮನುಷ್ಯರಂತ ಜನರು, ಸಮಾಜ ಅವರನ್ನು ಪುರಸ್ಕೃತ ಮಾಡಬೇಕು, ಹೀಗೆಲ್ಲ ಆ ಒಂದು ಸ್ವಾರ್ಥ ಒಂದು ಆಲೋಚನೆ ಇದೆ. 3ನೇ ವರ್ಗದವರಿದ್ದಾರಂತೆ, ಅವರಿಗೆ ಒಳಿತು ಮಾಡಲೇಬೇಕು. ಯಾಕೆಂತ ಹೇಳಿದರೆ ಅವರು ಒಳ್ಳೆಯವರು, ಅವರ ಹೃದಯ ಒಳ್ಳೆಯದು, ಅವರ ಮನಸ್ಸು ಒಳ್ಳೆಯದು, ಅವರಲ್ಲಿದ್ದ ಎಲ್ಲ ಆಲೋಚನೆಗಳು, ಭಾವನೆಗಳು ಎಲ್ಲ ಒಳ್ಳೆಯದು. ಅದರಿಂದ ಅವರನ್ನು ಒಳ್ಳೆಯದನ್ನು ಮಾಡಲೇಬೇಕು. ಒಳ್ಳೆಯದನ್ನು ಮಾಡದೆ ಅವರಿಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ನಮ್ಮ ಸಮಾಜದಲ್ಲಿ ಇಂಥವರು ಹಲವಾರು ಮಂದಿ ಇದ್ದಾರೆ. ಈ ಒಂದು ಫೌಂಡೇಶನ್, ಅರುಣ್ರವರು ಮತ್ತು ಅವರ ಒಟ್ಟಿಗೆ ಇರುವವರು ಖಂಡಿತ ಈ ಒಂದು 3ನೇ ವರ್ಗದವರಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ ಇವಾಗಲೇ ಅವರ ಒಳ್ಳೆಯ ಕೆಲಸಗಳನ್ನು ನಾವು ನೋಡಿದ್ದೇವೆ, ಕೇಳಿದ್ದೇವೆ. ಆ ಬಗ್ಗೆ ಇನ್ನು ಮುಂದೆಯೂ ಅವರ ನೇತೃತ್ವದಲ್ಲಿ, ಅಧ್ಯಕ್ಷತೆಯಲ್ಲಿ ಇನ್ನು ಮುಂದೆ ಬರುವ ಎಲ್ಲರ ಅಧ್ಯಕ್ಷರ ಹಾಗೂ ಎಲ್ಲರ ಒಂದು ಒಗ್ಗೂಟದಿಂದ ಈ ಫೌಂಡೇಶನ್ ಇನ್ನೂ ಒಳ್ಳೆಯದಾಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ, ಜನರಿಗೆ ಒಳ್ಳೆಯದಾಗಲಿ, ನಮ್ಮ ಊರಿಗೆ ಒಳ್ಳೆಯದಾಗಲಿ, ಮತ್ತು ನಮ್ಮ ರಾಜ್ಯಕ್ಕೆ, ದೇಶಕ್ಕೂ ಒಳ್ಳೆಯದಾಗಲಿ ಅಂತ ನನ್ನ ಆಸೆ. ಈ ಒಂದು ಫೌಂಡೇಶನ್ ಮೇಲೆ ಮತ್ತು ಇಷ್ಟವರೆಗೆ ಆದ ಎಲ್ಲ ಒಳ್ಳೆಯ ಕಾರ್ಯಗಳ ಮೇಲೆ, ಮುಂದೆ ಆಗುವ ಕೆಲಸಗಳ ಮೇಲೆ ದೇವರ ಆಶೀರ್ವಾದವನ್ನು ಬೇಡ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಪ್ರತ್ಯೇಕವಾಗಿ ಅರುಣ್ರವರಿಗೆ ಮತ್ತು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ದೇವರ ಆಶೀರ್ವಾದಗಳು. ವಂದನೆಗಳು. ರೋಶನಿ, ಕೊಣಾಜಿ ಪದವಿ ಶಾಲೆಯ ವಿದ್ಯಾರ್ಥಿಗಳು. ಧನ್ವಿತಾ, ಕವಿಯ, ಮೊಹಮ್ಮದ್ ಸುಹೇಲ್, ಲಿಖಿತಾ, ಪ್ರತೀಕ್ಷಾ, ಸುದೀಕ್ಷಾ, ಭೂಮಿಕಾ, ಸ್ನೇಹ, ಭವ್ಯಶ್ರೀ, ವಿದ್ಯೋದಯ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆ. ಪ್ರವೀಣ್ ಕುಮಾರ್, ಜ್ಯೋತಿ, ಓಕೆ. ದೀಕ್ಷಾ, ಗೋಕುಲ್ ಅಸೆಗೋಳಿ. ಈ ಉದ್ಯಮಿ ಹಸಿಗಳು ಇವರು ಕೂಡ ಪುಸ್ತಕ ವಿತರಣೆ ಮಾಡಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಮೊಹಮ್ಮದ್ ಸಬೀಬ್, ಜಯರಾಜ, ಅಜಿಮಿಯಾ, ಬನ್ನಿಲಿ ವೇದಿಕೆ.
ಪುಸ್ತಕ ವಿತರಣೆ ಆಗಿದೆ. ಮುಂದಿನ ವರ್ಷ ಇದಕ್ಕಿಂತ ಹೆಚ್ಚು ಪುಸ್ತಕ ವಿತರಣೆ ಕೊಡುವಂಥ ಯೋಜನೆಯನ್ನು ಎಲ್ಲ ಇದು ಬಹಳ ಒಂದು ಒಳ್ಳೆಯ ಒಂದು ಕಾರ್ಯ. ಯಾಕೆಂತಂದರೆ ಯಾವಾಗಲೂ ಸಂಸ್ಕಾರಯುತ ಜನಗಳು ಮಾಡತಕ್ಕಂಥ ಒಂದು ಸಂಸ್ಕಾರಯುತವಾದಂಥ ಒಂದು ಕಾರ್ಯಕ್ರಮ. ಇದಕ್ಕೆಲ್ಲ ಜಾತಿ ಮತ ವರ್ಗ ಭೇದ ಇಲ್ಲದೆ ಎಲ್ಲರೂ ಕೂಡ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಬೇಕು ಎನ್ನುವಂಥದ್ದು ನನ್ನ ಮನಸ್ಸಿನ ಒಂದು ಇಚ್ಛೆ ಆಗಿದೆ. ಆದ ಕಾರಣ ಯಾಕೆ ಅಂತ ಹೇಳಿದರೆ, ಈ ಕಾರುಣ್ಯ ಫೌಂಡೇಶನ್ ಅಂತ ಹೇಳುವಾಗ ನಾವು ಕಾರುಣ್ಯ ಅಂತ ಹೇಳುವಾಗ ಅದಕ್ಕೆ ಅರ್ಥವೇ ಉಂಟು, ದಯೆ ಅಂತ. ಕಾರುಣ್ಯ ಅಂದರೆ ದಯೆ, ಕಾರುಣ್ಯ ಅಂದರೆ ಕೃಪೆ, ಕಾರುಣ್ಯ ಅಂದರೆ ಮರುಕಪಡುವುದು ಅಂತ. ಇದೆಲ್ಲ ಬೇರೆ ಬೇರೆ ಅರ್ಥಗಳುಂಟು. ಒಳ್ಳೆಯ ಶಬ್ದ ಅದು, ಆ ಕಾರುಣ್ಯ ಎನ್ನುವಂಥದ್ದು. ದಯೆ ಧರ್ಮದ ಮೂಲವಯ್ಯ ಅಂತ. ದಯೆ ಎನ್ನುವಂಥದ್ದು ಅದು ಧರ್ಮದ ಮೂಲವಾಗಿರ್ತದೆ. ಅಂತಹ ಒಂದು ಒಳ್ಳೆಯ ಹೆಸರಿನಲ್ಲಿ ಪ್ರಾರಂಭವಾದಂಥ ಒಂದು ಸಂಸ್ಥೆ ಇದು. ಜಂತೂನಾಂ ನರಜನ್ಮ ದುರ್ಲಭಂ ಅಂತ ಒಂದು ಮಾತಿದೆ. ಅಂದರೆ ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದ ಒಂದು, ಮನುಷ್ಯ ಜನ್ಮ ಬಹಳ ಶ್ರೇಷ್ಠವಾದದ್ದು ಅಂತ ಆಗಬೇಕಾಗಿದ್ದರೆ ನಾವು ನಮ್ಮ ಜೀವಿತ ಕಾಲಾವಧಿಯಲ್ಲಿ ಏನು ಮಾಡ್ತಾ ಇರಬೇಕು ಅಂತಂದರೆ, ಇಂತಹ ಒಳ್ಳೆಯ ಸಚ್ಚಿಂತನೆ, ಸತ್ಕರ್ಮ, ಸತ್ಕಾರ್ಯಗಳಲ್ಲಿ ತಮ್ಮನ್ನು ಆವಾಗವಾಗ ತೊಡಗಿಸಿಕೊಳ್ತಾ ಇರಬೇಕಾಗ್ತದೆ. ನಾವು ಹೇಗೂ ಬದುಕಿದರೆ ಬದುಕಬಹುದು, ಏನು ಸಾಯದೆ ಬದುಕುವುದೇ ಬದುಕು, ಅದೇನು ದೊಡ್ಡ ವಿಚಾರ ಅಲ್ಲ. ಆದರೆ ಬದುಕು ಹಾಗೆ ಇರಬಾರ್ದು. ಬದುಕು ಅದು ಉಜ್ಜೀವನಗೊಳ್ಳಬೇಕು. ಅದು ಉಜ್ಜೀವನಗೊಂಡಾಗ ಮಾತ್ರ ಬದುಕಿನ ಸಾರ್ಥಕ್ಯದ ಕಡೆಗೆ ನಾವು ಹೋಗಲಿಕ್ಕೆ ಆಗ್ತದೆ. ಆಗ ಸಮಾಜ ನಮ್ಮನ್ನು ಗುರುತಿಸ್ತದೆ. ಅಂತಹ ಒಂದು ಒಳ್ಳೆಯ ಕಾರ್ಯವನ್ನು ಇದು ಈ ಸಂಸ್ಥೆ ಮಾಡ್ತಾ ಉಂಟು, ಇನ್ನು ಮುಂದೆ ಮಾಡಲಿಕ್ಕೂ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಮುಖ್ಯವಾಗಿ ಇದು ನಿಜವಾದಂಥ ಒಂದು ದೇವತಾ ಕಾರ್ಯ. ಯಾಕೆ ಇದನ್ನು ಒಂದು ದೇವತಾ ಕಾರ್ಯ ಅಂತ ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ಒಂದು ಮಾತುಂಟು, ನಿಸ್ವಾರ್ಥ ಪ್ರವೃತ್ತಿಯಿಂದ, ತ್ಯಾಗ ಮನೋಭಾವನೆಯಿಂದ ನೊಂದ ಜನರ ಕಣ್ಣೀರೊರೆಸುವ ಕಾಯಕವೇ ಅದು ಭಗವಂತನ ಆರಾಧನೆ ಅಂತ. ಆದ ಕಾರಣ ಇದೊಂದು ನಿಜವಾಗಿಯೂ ಭಗವಂತನ ಆರಾಧನೆ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಒಳ್ಳೆಯ ಒಂದು ಕೆಲಸವನ್ನು ಅರುಣ್ ಡಿ ಸೋಜಾರ್ ಅವರು ಮಾಡ್ತಾ ಇದ್ದಾರೆ. ಅಂದರೆ ಅದಕ್ಕೆಲ್ಲ ಜಾತಿ ಧರ್ಮ ವರ್ಗದವರು ಕೂಡ ಸಹಕಾರವನ್ನು ಕೊಡಬೇಕಾದದ್ದು ಅದು ನಮ್ಮ ಧರ್ಮ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮಾತ್ರ ಅಲ್ಲದೆ ನಾನೀಗ ಇವರು ಫಾದರ್ ಪ್ರಸ್ತಾಪಿಸಿದ್ರು ಏನು ಅಂತಂದರೆ, ಮುಖ್ಯವಾಗಿ ಈಗ ನಾವೆಲ್ಲ ಅನವಶ್ಯಕ ಏನು ಮಾಡ್ತೇವೆ ಅಂದರೆ ಖರ್ಚು ಮಾಡ್ತೇವೆ. ಒಂದು ಮದುವೆಯ ಡಿನ್ನರ್ಗೆ ಲಕ್ಷಾಂತರ ರೂಪಾಯಿಗಳನ್ನು ನಾವು ಖರ್ಚು ಮಾಡ್ತೇವೆ. ಒಂದು ಮದುವೆಯ ಡೆಕೋರೇಷನ್ಗೆ ಲಕ್ಷಾಂತರ ರೂಪಾಯಿಗಳನ್ನು ನಾವು ಖರ್ಚು ಮಾಡ್ತೇವೆ. ಎಷ್ಟೋ ಏನಾಗ್ತದೆ ಅಂದರೆ ಹಣ ದುರುಪಯೋಗ ಆಗ್ತದೆ. ಅದರಲ್ಲಿ ಒಂದು 10% ಆದರೂ, ಒಂದು 25% ಆದರೂ ನಾವು ಇಂತಹ ಸೇವಾ ಕಾರ್ಯ ಮಾಡ್ತಕ್ಕಂಥ ಜನಗಳಿಗೆ ಕೊಟ್ಟರೆ ಅದು ಹೋಗುವಂಥ, ಎಲ್ಲಿಗೆ ಸೇರಬೇಕೋ ಅಲ್ಲಿಗೆ ಸೇರುವಂಥದ್ದಾಗ್ತದೆ. ಆ ಒಂದು ಪುಣ್ಯದ ಭಾಗದಲ್ಲಿ ನಾವು ಕೂಡ ಸೇರಿದ ಹಾಗೆ ಆಗ್ತದೆ. ಅಂತಹ ಒಳ್ಳೆಯ ಕಾರ್ಯಕ್ಕೆ ಜನಗಳಾದ ತಾವೆಲ್ಲರೂ ಕೂಡ ಸಂಪೂರ್ಣವಾದಂಥ ಸಹಕಾರವನ್ನು ಕೊಡಬೇಕು. ಏನು ಕಾರುಣ್ಯ ಫೌಂಡೇಶನ್ ಅಂತ ಈಗ ಉದ್ಘಾಟನೆ ಆಗಿದೆ. ಮುಖ್ಯವಾಗಿ ಸರ್ವೇ ಜನೋ ಸುಖಿನೋ ಭವಂತು ಅಂತ ಆಶಿಸುವಂತಹ ನಮ್ಮ ರೆವರೆಂಡ್ ಡಿ ಫಾದರ್ ಅವರಿದ್ದಾರಲ್ಲ, ಅವರು ಲೋಕ ಸರ್ವೇ ಸುಖಿನೋ ಭವಂತ ಎನ್ನುವಂಥ ಸಂದೇಶವನ್ನು ಕೊಡ್ತಕ್ಕಂತಹ ಧರ್ಮಗುರುಗಳವರು. ಅವರ ದಿವ್ಯ ಹಸ್ತದಿಂದ ಏನಾಗಿದೆ ಅಂದರೆ ಈ ಫೌಂಡೇಶನ್ ಈ ಸ್ಥಾಪನೆ ಆಗಿದೆ, ಉದ್ಘಾಟನೆ ಆಗಿದೆ ಅಂತಂದರೆ ಅದಕ್ಕೆ ಖಂಡಿತವಾಗಿ ಯಾವುದೇ ರೀತಿಯಾದಂಥ ಲೋಪ ದೋಷ ಬರಲಿಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲ ಕಾಲದಲ್ಲಿ ಕೂಡ ಇದೇ ರೀತಿಯಾದಂಥ ಒಳ್ಳೊಳ್ಳೆ ಏನು ಸಮಾಜ ಸೇವೆಯನ್ನು ಮಾಡ್ತಾ ಹೋಗ್ತದೆ ಎನ್ನುವುದಕ್ಕೆ ಯಾವುದೇ ರೀತಿಯ ಸಂಶಯ ಇಲ್ಲ. ಅದರ ಒಟ್ಟಿಗೆ ಇಲ್ಲೆಲ್ಲ ಸಾಧಕರನ್ನು ಗುರುತಿಸುವಂಥ ಕೆಲಸವನ್ನು ಈ ಸಂಸ್ಥೆ ಮಾಡ್ತಾ ಉಂಟು. ಈ ಸಾಧಕರನ್ನು ಗುರುತಿಸುವುದು ಕೂಡ ಅದು ಒಂದು ಒಳ್ಳೆಯ ಕೆಲಸ. ಅದರೊಟ್ಟಿಗೆ ಈ ಸಾಂಸ್ಕೃತಿಕವಾದಂಥ ಕಾರ್ಯಕ್ರಮಗಳನ್ನು ಕೂಡ ನಡೆಸ್ತಾ ಇದ್ದಾರೆ. ಮಾತ್ರ ಅಲ್ಲದೆ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಪ್ರೋತ್ಸಾಹವನ್ನು ಕೊಡತಕ್ಕಂತಹ ಕೆಲಸವೂ ಕೂಡ ಇಲ್ಲಿ ನಡೀತಾ ಇದೆ. ಇಂತಹ ಒಂದು ಒಳ್ಳೆಯ ಕಾರ್ಯ ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೀತಾ ಹೋಗಲಿ, ಅದಕ್ಕೆ ಯಾವುದೇ ರೀತಿಯಾದಂಥ ವಿಘ್ನ ಬಾರದೇ ಇರಲಿ. ಮಾತ್ರ ಅಲ್ಲದೆ ಎಲ್ಲ ಸಮಾಜದ ಹಿತ ಚಿಂತನೆ ಮಾಡ್ತಕ್ಕಂತಹ ಯಾರ್ಯಾರು ಜ್ಞಾನಿಗಳಿದ್ದಾರೆ, ಯಾರ್ಯಾರು ತಿಳುವಳಿಕೆ ಉಳ್ಳುವಂತಹ ಜನಗಳೆಲ್ಲ ಇದ್ದಾರೆ, ಅವರೆಲ್ಲರೂ ಕೂಡ ಈ ಒಂದು ಫೌಂಡೇಶನ್ಗೆ ಸಂಪೂರ್ಣವಾದಂಥ ಸಹಕಾರವನ್ನು ಕೊಟ್ಟು ಈ ಒಂದು ಸಂಘಟನೆಯನ್ನು, ಈ ಒಂದು ಸೇವಾ ಸಂಸ್ಥೆಯನ್ನು ಬೆಳೆಸಬೇಕು. ಯಾವುದೇ ಒಂದು ಸೇವಾ ಸಂಸ್ಥೆ ಬೆಳೆದಾಗ ಮಾತ್ರ ಅದು ನಮಗೆ ಫಲವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆ. ಯಾಕೆಂದರೆ ಅಲ್ಲಿ ಆ ಸೇವಾ ಸಂಸ್ಥೆಯಲ್ಲಿ ಇರತಕ್ಕಂಥ
ಜನಗಳಲ್ಲಿ ನಂಬಿಕೆ ಇರಬೇಕು, ಪ್ರೀತಿ ಇರಬೇಕು, ಸಹಕಾರ ಇರಬೇಕು, ಹೊಂದಾಣಿಕೆ ಇರಬೇಕು. ಈ ಎಲ್ಲ ಗುಣಗಳು ಆ ಸದಸ್ಯರಲ್ಲಿ ಇದ್ದರೆ ಆ ಸಂಸ್ಥೆ ಬಲ ಆಗ್ತದೆ. ಅದೇ ರೀತಿಯಲ್ಲಿ ಸಮಾಜಕ್ಕೆ ಹಿತವನ್ನುಂಟು ಮಾಡತಕ್ಕಂಥ ಕಾರ್ಯ ಆ ಸಂಸ್ಥೆಯಿಂದ ಆಗ್ತದೆ. ಅದು ನಿರಂತರವಾಗಿ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನಾನು ಮಾತು ನಿಲ್ಲಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಅರುಣ್ ಡಿಸೋಜರವರು ಹಾಗೂ ಅವರ ತಂಡ ಈ ಕಾರುಣ್ಯ ಫೌಂಡೇಶನ್ ಅನ್ನತಕ್ಕಂಥ ಒಂದು ಹೆಸರಿನಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಸಮಾಜದಲ್ಲಿ ದೀನ ದಲಿತರಿಗೆ, ಬಡ ಬಗ್ಗರಿಗೆ ಸಹಾಯವನ್ನು ನೀಡುವಂತಹ ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾ ಇರೋದು ನಮಗೆಲ್ಲರಿಗೂ ಬಹಳ ಸಂತೋಷದ ವಿಚಾರ. ಇಂಥ ಕಾರ್ಯಗಳಿಗೆ ನಾವೆಲ್ಲರೂ ಸಹಕಾರ ನೀಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸ್ತೇನೆ. ಇವತ್ತು ಕಾರುಣ್ಯ ಫೌಂಡೇಶನ್ ಒಂದು ನೆಲೆಯಲ್ಲಿ ಶಿಕ್ಷಣಕ್ಕೆ ಒತ್ತು ಕೊಟ್ಟುಕೊಂಡು ಬಡ ಮಕ್ಕಳಿಗೆ ಪುಸ್ತಕ, ಚೀಲ, ಕೊಡೆ ಎಲ್ಲ ವಸ್ತುಗಳನ್ನು ವಿತರಣೆ ಮಾಡಿ ಆ ಮೂಲಕ ಶಿಕ್ಷಣಕ್ಕೆ ಒಂದು ನೆಲೆಯಲ್ಲಿ ಪ್ರೋತ್ಸಾಹನ ಕೊಟ್ಟಿರ್ತಕ್ಕಂಥ ವಿಚಾರವನ್ನು ನಾವು ಈಗಾಗಲೇ ವೇದಿಕೆಯಲ್ಲಿ ಕಂಡಿದ್ದೇವೆ. ಅದು ಮಾತ್ರ ಅಲ್ಲ, ಮಿತ್ರರಾದ ತ್ಯಾಗಂರವರು ಸ್ವಾಗತ ಮಾಡುವಂಥ ಸಮಯದಲ್ಲಿ ಅವರು ಮಾಡಿದಂತಹ ಎಲ್ಲ ಪುಣ್ಯ ಕಾರ್ಯಗಳನ್ನು ಇಲ್ಲಿ ನಮ್ಮ ಮುಂದೆ ಹೇಳಿದ್ದಾರೆ. ಇವತ್ತು ಸಮಾಜದಲ್ಲಿ ತನ್ನನ್ನು ಗುರುತಿಸಿಕೊಳ್ಳಿಕ್ಕೆ ಕೆಲಸ ಮಾಡುವಂಥ ಜನಗಳು ಜಾಸ್ತಿ ಇದ್ದಾರೆ ಅನ್ನತಕ್ಕಂಥ ಒಂದು ವರ್ಗದ ಮಾತನ್ನು ಉದ್ಘಾಟಕರಾದ ಫಾದರ್ ಅವರು ಇಲ್ಲಿ ಪ್ರಸ್ತಾಪ ಮಾಡಿದರು. ಆ ಒಂದು ವರ್ಗ ಇವತ್ತು ಜಾಸ್ತಿ ಆಗಿದೆ. ತೋರಿಕೆಗೆ, ಸಮಾಜದಲ್ಲಿ ಪೇಪರ್ನಲ್ಲಿ ಹೆಸರು ಬರಲಿಕ್ಕೆ, ವಾಟ್ಸಪ್ನಲ್ಲಿ ಫೋಟೋಗಳನ್ನು ಹಾಕಲಿಕ್ಕೆ, ಅದನ್ನೇ ಒಂದು ಕಾಯಕವಾಗಿ ಮಾಡಿಕೊಂಡು ಪ್ರಚಾರಕ್ಕೋಸ್ಕರ ಕೆಲಸ ಮಾಡುವಂಥ ಒಂದು ವರ್ಗ ಜಾಸ್ತಿ ಇದೆ. ಪ್ರಚಾರಕ್ಕೆ ಆಗದೆ, ಪ್ರಚಾರ ಕೂಡ ಆಗಬೇಕು, ಪ್ರಚಾರ ಆಗದಿದ್ದರೆ ಅವರು ಮಾಡಿದಂತಹ ಕೆಲಸವನ್ನು ಗುರುತಿಸುವವರು ಕಡಿಮೆ ಇರ್ತಾರೆ. ಆದರೆ ಆ ಮಾಡಿದಂತಹ ಕೆಲಸ ಉತ್ತಮ ಕೆಲಸ ಆಗಬೇಕು. ಬರೇ ಪ್ರಚಾರಕ್ಕಾಗದೆ ಅದು ಸಮಾಜಕ್ಕೆ ಒಂದು ಉತ್ತಮ ಪ್ರಯೋಜನ ಆಗುವಂಥ ರೀತಿಯಲ್ಲಿ ಕೆಲಸವನ್ನು ಮಾಡಬೇಕು. ಮಾಡಿದಾಗ ಸಮಾಜ ಅವರನ್ನ ಗುರುತಿಸ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ, ಈ ಒಂದು ಕಾರುಣ್ಯ ಫೌಂಡೇಶನ್ನ ಅರುಣ್ ಡಿಸೋಜ, ತ್ಯಾಗಂ ಹಾಗೂ ಇತರ ಎಲ್ಲ ಅದರ ಪದಾಧಿಕಾರಿಗಳು, ಸಹೋದರರು ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರಿಗೆ ದೇವರು ಆಯುರಾರೋಗ್ಯ ಭಾಗ್ಯವನ್ನು ನೀಡಲಿ, ಇನ್ನೂ ಹೆಚ್ಚಿನ ನೆಲೆಯಲ್ಲಿ ಸಮಾಜಕ್ಕೆ ಸೇವೆಯನ್ನು ನೀಡುವಂತ ಆಗಲಿ ಅಂತ ದೇವರಲ್ಲಿ ಆಶಿಸ್ತಾ ಎಲ್ರಿಗೂ ನನ್ನ ವಂದನೆಯನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅಧ್ಯಕ್ಷರಿಗೆ ನೀಡಲಿ. ಊರಿನ ಎಲ್ಲ ಸಜ್ಜನ ಬಾಂಧವರು ಇಂಥ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ತಮ್ಮಲ್ಲಿ ಆಗುವಂಥ ಒಂದು ಮಗುವಿಗೆ 2 ಮಗು ಆಗುವಂತಹ ಒಂದು ಸಹಕಾರವನ್ನು ಮುಂದಿನ ವರ್ಷ ನೀವು ನೀಡಿ ಕೊಡುಗೆಯಾಗಿ ದಾನಿಯಾಗಿ ನೀವು ಸಹಕರಿಸಿಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ತಂತ್ರ ನಡೆದರೂ ಕಾಣದ ಇರುವವನೊಬ್ಬ ಇದ್ದಾನೆ, ಹಿಡಿದ ಕೈಯನ್ನು ಮನುಷ್ಯ ಬಿಡಬಹುದು, ಆದರೆ ದೇವರು ಎಂದಿಗೂ ಬಿಡುವುದಿಲ್ಲ ಎನ್ನುವ ಮಾತಿನಂತೆ KS ಹೆಗಡೆ ಆಸ್ಪತ್ರೆಯಲ್ಲಿ ಸುಮಾರು 15 ವರ್ಷಗಳಿಂದ ಶವ ಪರೀಕ್ಷೆಯನ್ನು ಕಾನೂನು ಅಗತ್ಯಕ್ಕಾಗಿ ಮತ್ತು ವೈದ್ಯಕೀಯ ಉದ್ದೇಶಕ್ಕಾಗಿ ನಡೆಸುತ್ತಾ ಬಂದಿರುವ ಇವರ ಸೇವೆ ಭಗವಂತನ ಸೇವೆ. ಈ ಕೆಲಸವನ್ನು ತಾವುಗಳು ತುಂಬ ವೃತ್ತಿ ಎಂದು ಭಾವಿಸದೆ ಅದೊಂದು ಸೇವೆ ಎಂದು ಭಾವಿಸಿ, ಅದರಲ್ಲೂ ಬಡತನದಲ್ಲಿ ಬರುವ ವ್ಯಕ್ತಿಗಳ ಮರಣೋತ್ತರ ಪರೀಕ್ಷೆಯನ್ನು ಉಚಿತವಾಗಿ ನಡೆಸಿಕೊಡುವಂಥ ಹೃದಯವಂತಿಕೆ ತುಂಬ ಇದೆ. ಸಮಯ ಅವಕಾಶ ಕಡಿಮೆ ಇದೆ, ಅಭಾವ ಇದೆ. ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಇಷ್ಟು ವರ್ಷಗಳ ಸೇವೆ, ಅದು ಅಷ್ಟು ಒಳ್ಳೆಯ ಹೃದಯವಂತಿಕೆಯ ಸೇವೆ. ತಮಗೆ ಗೊತ್ತಿರ್ಬೋದು, ಮರಣೋತ್ತರ ಪರೀಕ್ಷೆ ಅಂತ ಹೇಳಿದ್ರೆ ಅದರ ಅಲ್ಲಿ ಎಂತ ಹೇಗೆ ಇರ್ಬೋದು ಎಲ್ಲ ಗಣ್ಯರು ವೇದಿಕೆಯಲ್ಲಿ ಈ ಸಂದರ್ಭದಲ್ಲಿ ಎಲ್ಲ ಅತಿಥಿಗಳು ಮುಂಬಾಗಿ ಬನ್ನಿ ದಯವಿಟ್ಟು. ಎಲ್ಲರೂ ಕೂಡ ನಿಮ್ಮೆಲ್ಲ ಜೋರಾದ ಚಪ್ಪಾಳೆ ಪ್ರಕಾಶ್ ಮಾಡೂರಿ ಅವರಿಗೆ. ಮುಂದೆ ಆಲ್ ಇನ್
ಡಿಸೋಜ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಶ್ರೀ ಆಲ್ವಿನ್ ಡಿಸೋಜ. ಬದ್ರುದ್ದೀನ್ ಫರೀದ್ ನಗರ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಪಂಚಾಯತಲ್ಲಿ ಅಧ್ಯಕ್ಷರಾಗಿ ಸುಮಾರು 2.5 ವರ್ಷಗಳ ಕಾಲ ಸೇವೆ ಸಲ್ಲಿಸಿದಂಥ ಬದ್ರುದ್ದೀನ್ ಫರೀದ್ ನಗರ್ ಅವರು ಪಂಚಾಯತಿನ ವಿನೂತನವಾದಂಥ ಒಂದು ಆಸ್ಪತ್ರೆ, ಅದು ಹರೇಕಳ ಆಸ್ಪತ್ರೆ ಅಂತೇಳಿ ಹೆಸರುವಾಸಿಯಾಗಿದೆ. ಒಂದು ಒಳ್ಳೆಯ ಗ್ರಾಮ ಸೌಧವನ್ನು ಕೂಡ ನಿರ್ಮಾಣ ಮಾಡುವಲ್ಲಿ ಎಷ್ಟೋ ಕೋಟಿಯ ಹಣ ಅಲ್ಲಿ ವ್ಯಯಿಸಿ, ಅಂದರೆ ಸರ್ಕಾರದ ಇಲಾಖೆಯ ಎಲ್ಲ ದಾನಿಗಳ ಹಣವನ್ನು ಸಂಗ್ರಹ ಮಾಡಿ, ಎನಪೈ ಆಸ್ಪತ್ರೆ ಆಗ್ಬೋದು, ಇನ್ನಿತರ ಆಸ್ಪತ್ರೆಗಳಿಂದ ಕೊಡುಗೆ ದಾನಿಗಳಿಂದ ಸಂಗ್ರಹ ಮಾಡಿ ಕೇವಲ 2 ವರ್ಷದಲ್ಲಿ, ಅಂದರೆ 1.5 ವರ್ಷಗಳಲ್ಲಿ ಇಡೀ ಒಂದು ಗ್ರಾಮ ಸೌಧ ನಿರ್ಮಾಣ ಮಾಡಿದಂಥ ಒಂದು ಕೀರ್ತಿ ಅಂತ ಒಬ್ಬ ಪಂಚಾಯತ್ ಅಧ್ಯಕ್ಷನಿಗೆ ಸಲ್ತದೆ. ಒಂದು ಒಳ್ಳೆಯ ಒಂದು ತ್ಯಾಜ್ಯ ವಿಲೇವಾರಿ ಘಟಕ, ಹೀಗೆ 10 ಹಲವು ಸಮಾಜ ಸೇವೆ ಕೆಲಸವನ್ನು ಮಾಡಿರುವಂಥ ಬದ್ರುದ್ದೀನ್ ಫರೀದ್ನವರಿಗೆ ಈಗ ತಾನೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಹಾಗಾಗಿ ಅಭಿಮಾನದ ಅಭಿನಂದನೆಗಳು ಶ್ರೀಯುತ ಬದ್ರುದ್ದೀನ್ ಫರೀದ್ನವರ ಅವರಿಗೆ ಚಪ್ಪಾಳೆಯೊಂದಿಗೆ ಮುಂದೆ ಶ್ರೀ ಲೂಕಸ್ ಡಿಸೋಜ ಕಳೆದ ಹಲವು ವರ್ಷಗಳಿಂದ ಆಂಬ್ಯುಲೆನ್ಸ್ ಸೇವೆ ಮಾಡ್ತಾ ಇದ್ದಾರೆ. ಅವರು ವೇದಿಕೆ ಬರಬೇಕು. ಬಂಧುಗಳೇ, ಈಗಾಗಲೇ ಲೂಕಸ್ ಅವರ ಬಗ್ಗೆ ಹೇಳಿದ್ದೇನೆ. ಈಗ ಅವರನ್ನು ಗೌರವಿಸೋಣ. ಅವ್ರು ಮಾಡುವಂಥ ಸೇವೆ ಅದು ಯಾರಿಂದಲೂ ನಮ್ಮಿಂದ ಅಂತೂ ಗ್ಯಾರಂಟಿ ಸಾಧ್ಯ ಇಲ್ಲ. ಅಂತಹ ಒಂದು ಸೇವೆಯನ್ನು ಮಾಡ್ತಾ ಇರುವಂಥ ಮನುಷ್ಯ ಅಂತ ಹೇಳಿದರೆ ಅದು ಲೂಕಸ್ ಅವರು. ಲೂಕಸ್ ಅರೇಂಜರ್ಸ್ ಎನ್ನುವಂಥ ಅಂತ್ಯಕ್ರಿಯೆಯ ಸೇವೆಯನ್ನು ಮಾಡುವಂಥ ಒಂದು ವಾಹನದ ಮಾಲೀಕರಾಗಿ 25 ವರ್ಷಗಳ ಸೇವೆ ಅಂತ ಹೇಳಿದರೆ ಅದು ಬಹಳ ಅದ್ಭುತವಾದಂಥ ಅದ್ವಿತೀಯವಾದಂಥ ಸಾಧನೆ ಅಂತ ಹೇಳ್ಕೊಳ್ತಾ, ಇಂತಹ ಒಂದು ಸೇವೆ, ಆಂಬ್ಯುಲೆನ್ಸ್ ಸೇವೆ, ನಿರ್ಗತಿಕರ ಸೇವೆ, ಒಂದು ಶವ ದಫನ ಮಾಡುವಂಥ ಸೇವೆ ಅಂತ ಹೇಳಿದರೆ ಅದು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸೇವೆಯನ್ನು ಮಾಡ್ತಾ ಬರುವಂಥ ಲೂಕಸ್ ಅವರಿಗೆ ಆಯುಷ್ಯ, ಆರೋಗ್ಯ, ಎಲ್ಲ ಭಾಗ್ಯವನ್ನು ದೇವರು ಪರಮಾತ್ಮ ನಂಬಿಕೊಂಡು ಬಂದಂಥ ದೇವರುಗಳು ಕೊಡಲಿ. ಇನ್ನಷ್ಟು ಇಂಥ ಸೇವೆಯನ್ನು ಮಾಡಲಿಕ್ಕೆ ಅವರಿಗೆ ದೇವರು ಒಂದು ಒಳ್ಳೆಯ ಅವರಿಗೆ ಆರೋಗ್ಯವನ್ನು ಕೊಡಲಿ ಅಂತೇಳಿ ಬೇಡಿಕೊಳ್ತಾ, ಎಲ್ಲರ ವತಿಯಿಂದ ಚಪ್ಪಾಳೆಯೊಂದಿಗೆ ಈ ಲೂಕಸ್ ಡಿಸೋಜ ಅವರಿಗೆ ಸನ್ಮಾನವನ್ನು ಕಾರುಣ್ಯ ಪೌಂಡ್ ಹೋಳಿಗೆ ಬಿಸ್ನೆಸ್ ಮಾಡುವುದವರು ಶೂನ್ಯದಿಂದ 1 ಕೋಟಿ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಈ ಒಂದು ವ್ಯವಹಾರದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಿ, ತನ್ನ ಹೆಂಡತಿಯನ್ನು ಡಾಕ್ಟ್ರೇಟ್ ಮಾಡಿ, ಅವರು ಓದಬೇಕು ಅಂತೇಳಿ ಬಯಕೆ ಇತ್ತು, ಇವರು ಓದಲಿಲ್ಲ, ಆದರೂ ಹೆಂಡತಿ ಓದಬೇಕು, ಮಕ್ಕಳು ಓದಬೇಕು ಅಂತೇಳಿ ಮಕ್ಕಳನ್ನು ಕೂಡ ಇಂಜಿನಿಯರ್ ಎಲ್ಲ ಮಾಡಿ, ಹೆಂಡತಿಯನ್ನು ಡಾಕ್ಟ್ರೇಟ್ ಮಾಡಿ, ಅಲ್ಲಿ ಕೆಲಸಕ್ಕಿರುವಂಥ ಮಹಿಳೆಯರಿಗೆ ಹೆಣ್ಣು ಮಕ್ಕಳನ್ನು ಮದುವೆ ಆಗುವಾಗ ಬಂಗಾರ ದೇಣಿಗೆ ಎಲ್ಲ ನೀಡಿ ಹೆಚ್ಚಿನ ಮೊತ್ತವನ್ನು ನೀಡಿ ಮದುವೆ ಮಾಡಿಸಿಕೊಟ್ಟಂಥ ಒಂದು ಉದಾಹರಣೆ ಇದೆ ಅಂತ ಹೇಳಿದರೆ ಅದು ಸುಧಾಕರ್ ನಾಯಕ್. ತನ್ನ ಕೆಲಸದಲ್ಲಿ ಹೋಳಿಗೆಯಲ್ಲಿ ಬಂದಂಥ ಲಾಭದ ಅಂಶವನ್ನು ಇಂಥ ಸಮಾಜಕ್ಕೆ ವಿನಿಯೋಗ ಮಾಡ್ತಾ ಇರುವಂಥ ಸುಧಾಕರ್ ಭಟ್ರೆ, ನಿಮಗೆ ಅಭಿನಂದನೆಗಳು. ಮುಂದೆ ಶ್ರೀ ಚೆನ್ನಪ್ಪ ಕೊಂಡಾಣ ಹಲವು ವರ್ಷಗಳಿಂದ ಸ್ಮಶಾನ ಭೂಮಿಯಲ್ಲಿ ದಫನಕಾರ ಸೇವೆ ಮಾಡುತ್ತಿರುವಂಥ ಶ್ರೀ ಚೆನ್ನಪ್ಪ ಕೊಂಡಾಣ. ಎಲ್ಲರೂ ಎದ್ದಿದ್ದವರಿಗೆ ಗೌರವ ಕೊಡಬೇಕು. ಸತ್ಯವಾಗಿ ದಯವಿಟ್ಟು ಎದ್ದಿದ್ದವರಿಗೆ ಗೌರವ ಕೊಡಬೇಕು. ಯಾಕಂದರೆ ದಫನ ಕಾರ್ಯ ಮತ್ತು ಸುಲಭದ ಕೆಲಸ ಅಲ್ಲ. ಅಷ್ಟು ಧೈರ್ಯ ಬೇಕು, ತಾಳ್ಮೆ ಬೇಕು, ಧೈರ್ಯ ಬೇಕು. ಅಭಿನಂದನೆಗಳು. ಚೆನ್ನಪ್ಪ ಮಾಡೂರು ಅವರು ತಮಗೆಲ್ಲ ಗೊತ್ತಿರುವ ಹಾಗೆ ಮೂಲತಃ ಅವರು ತಮಿಳುನಾಡಿನವರು ಅಂತಲೇ ಗೊತ್ತಾಯಿತು. ಆದರೂ ಮಂಗಳೂರಿನ ಹಲವು ದಫನ ಕಾರ್ಯಗಳನ್ನು ದಫನ ಭೂಮಿಯಲ್ಲಿ, ರುದ್ರಭೂಮಿಯಲ್ಲಿ ಮಾಡ್ತಾ ಬಂದವರು. ಇಲ್ಲಿ ಮಾಡೂರು ನಿಮಗೆಲ್ಲ ಗೊತ್ತಿದೆ, ರಾತ್ರಿ ಎಷ್ಟು ಗಂಟೆಗೆ ಕರೆದ್ರೂ ಕೂಡ ಮನುಷ್ಯ ಮಾಡ್ತಾರೆ. ಅದು ಎಂಥದೇ ವ್ಯಕ್ತಿಯ ಬರಲಿ, ಹೆಣ ಬರಲಿ, ಅದನ್ನು ಬಹಳ ಅಚ್ಚುಕಟ್ಟಾಗಿ ಅವರಿಗೆ ಕೊಡುವಂಥ ಗೌರವ, ಆ ಹೆತ್ತವರಿಗೆ ಕೊಡುವಂಥ ಗೌರವ, ಅವರು ಬಹಳ ನೊಂದು ಬರ್ತಾರೆ. ಆ ನೊಂದು ಬಂದವರಿಗೆ ಅವರಿಗೆ ಸರಿಯಾದ ಒಂದು ಮಾರ್ಗದರ್ಶನ ನೀಡಿ ಅವರ ಮುಖದಲ್ಲಿ ಕೂಡ ಒಂದು ಚೈತನ್ಯ ಮೂಡುವ ಹಾಗೆ ಮಾಡಿ ಆ ದಫನ ಕಾರ್ಯವನ್ನು ನಿಷ್ಠೆಯಿಂದ ಮಾಡ್ತಾ ಇರುವ ಚೆನ್ನಪ್ಪ ಕೊಂಡಾಣ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಕಾರುಣ್ಯ ಫೌಂಡೇಶನ್ ಇದರ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು, ಅಭಿನಂದನೆಗಳು. ಎಲ್ಲ ಅತಿಥಿಗಳು ವೇದಿಕೆಯನ್ನು ಎತ್ತುಕೊಂಡು ಒಂದು ಫೋಟೋ ಕ್ಲಿಕ್ ಮಾಡಬೇಕು ದಯವಿಟ್ಟು. ಧನ್ಯವಾದಗಳು ಎಲ್ರಿಗೂ ಕೂಡ. ಮಾಡ್ತಾ ಇದ್ದಾರೆ ನಿರ್ಮಾ ಡಿಸೋಜ ಸೊಕೋಟ್ ಅವರು. ತಮಗೆಲ್ಲ ಗೊತ್ತಿರೋ ಹಾಗೆ ಸಿರಿಲ್ ಡಿಸೋಜ ಅಂತೇಳಿ ಅವರು ಉದ್ಯಮಿ. ಈಗ ಮೊದಲು ಸರ್ಕಾರಿ ನೌಕರನಾಗಿ ಡಿ ದರ್ಜೆ ನೌಕರರಾಗಿ ಅವರು ಮಾಡಿದಂಥ ಸೇವೆ ನಮಗೆ ಇನ್ನೂ ಇದೆ, ಮನಸ್ಸಲ್ಲಿದೆ.
ದೊಡ್ಡ ಮಟ್ಟಿನ ಒಂದು ಸುವರ್ಣ ಮಹೋತ್ಸವ ಕಾರ್ಯಕ್ರಮಗಳಾಗಿರ್ಬೋದು, ಕಬಡ್ಡಿ ಆಗಿರ್ಬೋದು, ಮತ್ತು ಫುಟ್ಬಾಲ್ ಆಗಿರ್ಬೋದು, ಇದೆಲ್ಲ ಸಂಘ ಸಂಸ್ಥೆ ತಾನು ತೊಡಗಿಸ್ಕೊಂಡಂಥ ಸಿರಿಲ್ ಡಿಸೋಜಾ ಅವರ ಮಗಳು ನಿರ್ಮಾ ಡಿಸೋಜಾ, ಜೋರಾದ ಚಪ್ಪಾಳೆ ಬರಲಿ. ಒಳ್ಳೆಯ ಒಂದು ಆಸ್ಪತ್ರೆಯಾಗಿ ಅವರ ಅದೇನು ಮನಸ್ಸು ಗೊತ್ತಿಲ್ಲ, ನಾನು ನೋಡಿದ್ದೀನಿ, ತುಂಬ ಒಂದು 5 ವರ್ಷಗಳ ಪರಿಚಯ ಅಷ್ಟೇ. ಬೆಂಗಳೂರಲ್ಲಿ ಕೂಡ ಶಿಕ್ಷಕಿಯಾಗಿದ್ದಾಗ ನಾವು ಅವರ ಸಂಸ್ಥೆಗೆ ಹೋಗಿದ್ದೇವೆ. ಅವರ ನಡೆ ನುಡಿ ಆಚಾರ ವಿಚಾರ, ಅವರ ಹೆಲ್ಪಿಂಗ್ ನೇಚರ್ ನೋಡಿ ಇವತ್ತು ಖಂಡಿತ ಅರ್ಹ ವ್ಯಕ್ತಿಗೆ ಒಂದು ರಾಜ್ಯ ಮಟ್ಟದ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಕೂಡ ಕರ್ನಾಟಕ ಘನ ಸರ್ಕಾರ ನೀಡಿ ಗೌರವಿಸಿದೆ ಅಂತ ಹೇಳಿದರೆ ಬಹಳ ಹೆಮ್ಮೆ. ನಮ್ಮ JCI ತೊಕ್ಕೋಟು ಸ್ಟಾರ್ ಅದರ ಸ್ಥಾಪಕ ಅಧ್ಯಕ್ಷರಾಗಿದ್ದು ಕೂಡ ಕೆಲಸ ಮಾಡಿದ್ದಾರೆ. ಅವರಿಗೆ ನಿಮಗೆ ನಂಬಲಿಕ್ಕಿಲ್ಲ, ಇಡೀ ಉಳ್ಳಾಲ ತಾಲೂಕಿಗೆ ಮೊದಲ ರಾಜ್ಯ ಪ್ರಶಸ್ತಿ ಅಂತ ಹೇಳಲಿಕ್ಕೆ ಖುಷಿ ಪಡ್ತೇವೆ ನಾವು. ಇದು ರಾಜ್ಯ ಪ್ರಶಸ್ತಿ, ಮೊದಲ ರಾಜ್ಯ ಪ್ರಶಸ್ತಿ, ಅದು ಕುಮಾರ್ ನಿರ್ಮಾ ಅವರಿಗೆ ಸಿಕ್ಕಿ. ದಯವಿಟ್ಟು ಸಿರಿಲ್ ಅವರು ಆಗಮಿಸಿ ಬರಲಿಲ್ಲ, ನಿರ್ಮಾ ಅವರು ಅದನ್ನು ಸಿರಿಲ್ ಅವರನ್ನು ಸ್ವೀಕರಿಸಬೇಕು ಧರ್ಮಗುರುಗಳಿಂದ ಅಂತೇಳಿ ವಿನಂತಿ ಮಾಡ್ತೇವೆ. ಅವರ ಕುಟುಂಬಕ್ಕೆ ಹೆಂಡತಿ ಹೇಗಿದ್ದಾರೆ, ಗಂಡ ಅದಕ್ಕಿಂತಲೂ ಕ್ರಿಯಾಶೀಲರಾಗಿದ್ದಾರೆ. ಆ ಕಡೆಯಿಂದ ಗಂಡ ಹೇಗೆ ಕ್ರಿಯಾಶೀಲರಾಗಿರೋ ಅವರು ಹೆಂಡತಿಯವರು ಬಹಳ ಆ್ಯಕ್ಟಿವ್. ಇಬ್ಬರಿಗೂ ನಾವು ಸನ್ಮಾನ ಮಾಡಬೇಕಿತ್ತು ಆ ದೃಷ್ಟಿಯಲ್ಲಿ. ಅಂಥ ಒಂದು ಉನ್ನತ ವ್ಯಕ್ತಿತ್ವದ ಆಲ್ವಿನ್ ಡಿಸೋಜಾ ಅವರು ಆಗಮಿಸಲಿಲ್ಲ. ಸರಿತಾ ಡಿಸೋಜಾ ಅವರು ಪನ್ನೀರ್ ಚರ್ಚ್ನ ಉಪಾಧ್ಯಕ್ಷರಾಗಬೇಕಂದ್ರೆ ಸುಲಭದ ಕೆಲಸ ಅಲ್ಲ. ಚರ್ಚಲ್ಲಿ ನನಗೆ ಗೊತ್ತಿದೆ, ಅಧ್ಯಕ್ಷರು ಫಾದರ್ ಆಗಿರ್ತಾರೆ, ಉಪಾಧ್ಯಕ್ಷರ ಕೆಲಸವೇ ಎಲ್ಲ ನಡೆಯುವಂಥದ್ದು. ಅಂಥ ಒಂದು ಆ್ಯಕ್ಟಿವ್ ಕ್ರಿಯಾಶೀಲ ಸದಸ್ಯೆ ಸರಿತಾ ಅವರು ಇದನ್ನು ಸ್ವೀಕರಿಸಬೇಕು. ನಮ್ಮ ಮುಖ್ಯ ಸನ್ಮಾನಿಸುವರು ರಮೇಶ್ ಎಂ ಕನ್ನಿಕರ್ ಅವರು ಆಗಮಿಸಿ ಇವರಿಗೆ ಈ ಸನ್ಮಾನವನ್ನು ಹಸ್ತಾಂತರ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಸರಿತಾ ಮೇಡಮ್ ಬಂದು ದಯವಿಟ್ಟು ಇದನ್ನು ನೀವು ಮನೆಯಲ್ಲಿ ಹೋಗಿ ತಮ್ಮ ಪೇಟಾಲ ತೊಡಿಸಿ ಹಾರವನ್ನು ಅರ್ಪಿಸಿ ಸನ್ಮಾನವನ್ನು ಮಾಡಬೇಕು ನಮ್ಮೆಲ್ಲರ ಪರವಾಗಿ ಅಂತೇಳಿ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾ ಇದನ್ನು ಹಸ್ತಾಂತರ ಮಾಡ್ತಾ ಇದ್ದಾರೆ ಶ್ರೀಯುತ ರಮೇಶ್ ಎಂ ವರ್ಣಿಕರ್ ಅವರಿಗೆ ವಂದನೆಗಳು. ಈ ಕಾರುಣ್ಯ ಫೌಂಡೇಶನ್ಸ್ ಏನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ ನೋಡಿ, ತುಂಬ ಖುಷಿ ಆಗ್ತಾ ಇದೆ. ಈ ಅರುಣ್ ಡಿಸೋಜಾರವರು ನನಗೆ 5 ವರ್ಷಗಳಿಂದ ಪರಿಚಯ. ಯಾವ ಪರಿಚಯ ಹೇಗಾಯಿತು ಅಂದರೆ, ಈ ಕೊರೋನಾ ಟೈಮಲ್ಲಿ ನಾನು RTO ಆಗಿದ್ದೆ. ಯಾವುದೋ ಒಂದು ಕಾರಣಕ್ಕೆ ಇವರು ಆಂಬುಲೆನ್ಸನ್ನು ಅರ್ಹತಾಪತ್ರ ನವೀಕರಣಕ್ಕೆ ಯಾವುದೋ ಬಂದಿದ್ದರು. ಅಂಥ ಸಂದರ್ಭದಲ್ಲಿ ನಾನೇ ಇವ್ರ ಹತ್ರ ರಿಕ್ವೆಸ್ಟ್ ಮಾಡಿ, ನೋಡಪ್ಪ ಕರೋನಾ ಸಂದರ್ಭ ಇದೆ, ಆದಷ್ಟು ನಾವು ಹೇಳಿದಾಗ ತಕ್ಷಣ ಬರಬೇಕು, ಆಂಬುಲೆನ್ಸ್ ಬಹಳ ಅವಶ್ಯಕತೆ ಇದೆ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಆಗ ಇವರು, ಸರ್ ನಮ್ಮ ಕೆಲಸನೇ ಅದು ಸರ್, ತಾವು ದಯವಿಟ್ಟು ಹೇಳಿ ಎಲ್ಲಿ ಬೇಕು, ಯಾವಾಗ ಬೇಕು, ತಾವು ಕಾಲ್ ಮಾಡಿ ಸಾಕು, ನಾವು ಹಾಜರಿರ್ತೀವಿ. ನಾನು ಇದೇ ಕೆಲಸ ಮಾಡ್ತಾಯಿದ್ದೀನಿ ಸರ್, ಸೋಷಿಯಲ್ ವರ್ಕ್ ನನ್ನ ಕೆಲಸ, ಯಾವುದಕ್ಕೂ ನಾನು ಇಷ್ಟು 7-8 ವರ್ಷದಿಂದ ಮಾಡ್ತಾಯಿದ್ದೀನಿ ಅಂತ ನನಗೆ ಅವರು ಉತ್ತರ ಕೊಟ್ಟ ಮೇಲೆ ನನಗೆ ತುಂಬ ಖುಷಿಯಾಯಿತು. ಅಲ್ಲ, ನಾನು ಹುಡುಕ್ತಾ ಇರೋದು ವ್ಯಕ್ತಿ ಮತ್ತು ಇವನು ಖುಷಿಯಾಗಿ ನಾನೇ ಮಾಡ್ತೀನಿ ಅಂತ ಮುಂದೆ ಬಂದ ಮೇಲೆ, ಇಂಥ ವ್ಯಕ್ತಿಗಳು ಜನರಲಿ ಕೊರೋನಾ ಟೈಮಲ್ಲಿ ಯಾರೂ ಮುಂದೆ ಬರೋದಿಲ್ಲ. ಆಂಬುಲೆನ್ಸ್ ಇದ್ದರೂ ಕೂಡ ಬರೀ ದುಡ್ಡು ಮಾಡಲಿಕ್ಕೇ ಅಂತ ಆ ಟೈಮಲ್ಲಿ ಆ ಸಮಯದ ಲಾಭವನ್ನು ನೋಡ್ತಾರೆ. ಇವನ ಮುಖ ವ್ಯಕ್ತಿತ್ವ ಎಲ್ಲ ನೋಡಿದ ಮೇಲೆ ನನಗೆ ಖುಷಿಯಾಯಿತು. ಅವನ ಮುಖ ನೋಡಿದ ಕೂಡಲೇ ಗೊತ್ತಾಗ್ತದೆ ಏನು ನಿಸ್ವಾರ್ಥಿ ಅಂತ. ಅವನು ತಕ್ಷಣ ನಾನು ಆ ವೆಹಿಕಲನ್ನು ಜಾಸ್ತಿ ಇನ್ಸ್ಪೆಕ್ಷನ್ ಮಾಡಿದ್ರೆ ಇಮಿಡಿಯೇಟಾಗಿ ಮಾಡಿಕೊಡಪ್ಪ ಅಂತ ಹೇಳಿ ನಮ್ಮ ಸಹೋದರಿಗೆ ಹೇಳಿ ಇಮಿಡಿಯೇಟಾಗಿ ಮಾಡಿಕೊಟ್ಟೆ. ಆವಾಗ ನನಗೆ ಮತ್ತು ಅವನಿಗೆ ಆವಾಗಿದ್ದ ಫಸ್ಟ್ ಪರಿಚಯ ಆಯಿತು. ಅದೇ ನಂತರ ನೋಡಪ್ಪ ನಮ್ಮ ಫಾದರ್ ಅವರು ಹೇಳಿದಾಗೆ ಮನುಷ್ಯರಲ್ಲಿ 3 ಥರ ಇರ್ತಾರಂತೆ. ಒಂದು ತಾನು ತನ್ನ ಫ್ಯಾಮಿಲಿ ಅಷ್ಟೇ, ಎರಡನೇ ಫ್ಯಾಮಿಲಿ ಸಮಾಜಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ, ಆದರೆ ಅವನಿಗೆ ಸಣ್ಣ ಒಂದು ಆಸೆ ಇರ್ತದೆ, ಪ್ರಚಾರ. ಮೂರನೇ ವ್ಯಕ್ತಿ ಪ್ರಚಾರ ಬೇಡ, ಏನು ಬೇಡ, ಬರೀ ಸಮಾಜಕ್ಕೋಸ್ಕರ ಬದುಕಿದ್ದಾನೆ. ಅಂಥ ವ್ಯಕ್ತಿಗಳಲ್ಲಿ ಇವನು ಪರ್ಫೆಕ್ಟ್ ಒಬ್ಬ ಕ್ಯಾಂಡಿಡೇಟ್ ಅಂತ ನಾನು ಆವಾಗಲೇ ಅಂದ್ಕೊಂಡಿದ್ದೆ. ಬಟ್ ಅದು ಈ ಮಾತು ಇವತ್ತು ಫಾದರ್ ಕಡೆಯಿಂದ ಕೇಳಿದ ಮೇಲೆ ನನಗೆ ತುಂಬ ಖುಷಿಯಾಯಿತು. ಹಾಗೆ ನಾನು ಆಮೇಲೆ ಅವನಿಗೆ ರಿಕ್ವೆಸ್ಟ್ ಮಾಡಿದೆ, ನೋಡಪ್ಪ ನಾವು ಸರ್ಕಾರಿ ನೌಕರರು, ನಮಗೆ ಇಂಥ ಅವಕಾಶ ಸಿಗುವುದಿಲ್ಲ, ಆದರೆ ನಿನ್ನಿಂದ ನಮಗೊಂದು ಅವಕಾಶ ಸಿಕ್ಕಿದರೆ ನಮ್ಮನ್ನು ಇದರಲ್ಲಿ ಅಳವಡಿಸಿಕೊಳ್ಳಲು ನಮಗೊಂದು ಸಹಾಯ ಮಾಡು. ನಮಗೆ ಸಮಾಜ ಸೇವೆ ಅಂದರೆ ನಮ್ಮ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡೋಕ್ಕೆ ಸುಸ್ತಾಗಿರ್ತದೆ, ಅದರಲ್ಲಿ ರಾಜಕೀಯ ಅದು ಇದು ಅಂತೇಳಿ ಧರ್ಮ ಜಾತಿ ಬೇರೆ ಬೇರೆ ವಿಧಾನಗಳು ಇರ್ತವೆ. ಅದಕ್ಕೆ ನಾವು ಮುಂದೆ ಬಂದು ಈ ಸಮಾಜ ಸೇವೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ನಮಗೆ ಇದರಲ್ಲಿ ನೀವು ಇಂಡೈರೆಕ್ಟಾಗಿ ಸ್ವಲ್ಪ ಸಮಾಜಕ್ಕೆ ಸಹಾಯ ಮಾಡುವಾಗೆ ಸಣ್ಣ ಕೆಲಸ ಇದ್ರೆ ಕೊಡಪ್ಪ ಅಂತ ನಾನೇ ಇವರಿಗೆ ಹೇಳಿದ್ದೆ.
ಒಂದು ಅನಾಥಾಶ್ರಮ ಆಗಲಿ ಏನೋ ಆಗಲಿ ಯಾವುದೋ ಒಂದು ಕಷ್ಟದಲ್ಲಿ ಇರೋವರೆಗೆ ಇದ್ದರೆ ಹೇಳು, ನಾವು ಇಂಡೈರೆಕ್ಟಾಗಿ ಅವ್ರಿಗೆ ಹೆಲ್ಪ್ ಮಾಡುವ ಅಂತ ಹೇಳಿದ್ದೆ. ಇವತ್ತು ಅವ್ರು 4 ವರ್ಷ ಆದ ನಂತರ ಇವತ್ತು ನನ್ನ ಮನೆಗೆ ಬಂದು ಸರ್ ಹೀಗೆ ಬರಬೇಕು ಅಂತ ಹೇಳಿ ಇನ್ವೈಟ್ ಮಾಡಿದ ಮೇಲೆ ಆ ದೇವರು ಅನ್ನೋದು ಯಾರಿಗೂ ಕಾಣಿಸದ ವ್ಯಕ್ತಿ, ಮಹಾತ್ಮ ದೇವರು ಹೇಗೆ ಬಂದು ನನಗೆ ಪ್ರಚೋದನೆ ಮಾಡ್ತಾನೆ ಅಂದರೆ ಇದಕ್ಕೆ ಈ ಅರುಣ್ ಡಿಸೋಜಾ ಅವರ ಉದಾಹರಣೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಈ ಕಾರುಣ್ಯ ಫೌಂಡೇಶನ್ಸ್ ಜಾತಿ ಧರ್ಮ ಮತ ಭೇದ ಏನೂ ಇಲ್ಲದೆ ಒಬ್ಬ ಆಂಬ್ಯುಲೆನ್ಸ್ ಡ್ರೈವರ್ ಆಗಿ ಇಷ್ಟೊಂದು ಸಮಾಜ ಮಾಡ್ತಾ ಇರುವಾಗ ಎಷ್ಟೋ ಗಣ್ಯ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಇದ್ದು ಕೂಡ ಒಂದು ಮುಂದಿನ ಸ್ಟೆಪ್ ತೊಗೊಳ್ಳಿಕ್ಕೆ ಹೆದರ್ತಾರೆ. ಯಾರು ಬರುವುದಿಲ್ಲ ಮುಂದೆ. ದುಡ್ಡು ಇರ್ತಾರೆ, ಕೊಡುವಂಥ ವಿಚಾರ ಕೂಡ ಇರ್ತದೆ, ಹೆಲ್ಪ್ ಮಾಡಬೇಕು ಅಂತ ಇರ್ತದೆ. ಆದರೆ ಆ ಸ್ಟೆಪ್ಪಿಗೆ ಬಂದು ತಲುಪೋದಷ್ಟು ಅವ್ರಿಗೆ ಅವರ ಮನಸ್ಥಿತಿ ಇರುವುದಿಲ್ಲ. ಹಿಂದ್ಗಡೆಯಿಂದ ಆಯ್ತಪ್ಪ ಚಪ್ಪಾಳೆ ತಟ್ಟೋದಷ್ಟೇ ಕೆಲಸ ಮಾಡ್ಕೊಂಡು ಸುಮ್ಮನಿರ್ತಾರೆ. ಆದರೆ ಇವತ್ತು ಅವರು ನಮ್ಮ ದೃಷ್ಟಿಯನ್ನು ಓಪನ್ ಮಾಡಿದ ಹಾಗೆ ನನಗೆ ಅನಿಸ್ತಾ ಇದೆ. ಅದಕ್ಕೋಸ್ಕರ ನಾನು ಅವನಿಗೆ ಧನ್ಯವಾದ ಹೇಳ್ತಾ ಇದ್ದೇನೆ. ಹಾಗೂ ಮುಂದಿನ ದಿನಗಳಲ್ಲಿ ಕಾರುಣ್ಯ ಫೌಂಡೇಶನ್ ಇನ್ನೂ ಹೆಚ್ಚಿನ ಸಮಾಜ ಸೇವೆಯನ್ನು ಮಾಡಲಿ. ಹಾಗೂ ಇಲ್ಲಿ ಇವರಿಗೆ ಸನ್ಮಾನಿತರಾದ ಈ ನಿರ್ಮಾಣಿಸೋ ತಕೊಟ್ಟು ಪ್ರಕಾಶ್ ಅವರಿಗೆಲ್ಲರಿಗೂ ಇನ್ನೂ ಮುಂದಿನ ಹೆಚ್ಚಿನ ಸೇವೆ ಮಾಡಲು ಅವ್ರಿಗೆ ದೇವರು ಬುದ್ಧಿ ಕೊಡಲಿ. ಮತ್ತು ನಮಗೂ ಕೂಡ ಹಾಗೂ ತಮಗೆಲ್ಲರಿಗೂ ಕೂಡ ದೇವರು ಇನ್ನೂ ಒಳ್ಳೆಯ ಮನೋಭಾವನೆ ಕೊಟ್ಟು ಈ ಕಾರುಣ್ಯ ಫೌಂಡೇಶನನ್ನು ಮತ್ತೆ ಉತ್ತುಂಗಕ್ಕೆ ಏರಿಸಲಿ ಅಂಥೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಹಾಗೂ ಇಂಥ ಅರುಣ್ ಡಿಸೋಜಾ ಅಂಥವರು ಇನ್ನೂ ಭಾಳ ಜನ ಈ ಥರ ಜನ ಮುಂದೆ ಬರಲಿ. ಹಾಗೂ ಅವ್ರ ದೇವರವರ ನೆಮ್ಮದಿ ಸುಖ ಶಾಂತಿ ಅವರಿಗೆ ನೀಡಲಿ ಅಂಥೇಳಿ ನಾನು ಪ್ರಾರ್ಥಿಸ್ತೇನೆ. ತಮಗೆಲ್ಲರಿಗೂ ನಮಸ್ಕಾರಗಳು. ಭಾಸ್ಕರ್ ಅರಸಮೂಲೆ, ಶ್ರೀಮತಿ ನಾಗಮಣಿ ಶೆಟ್ಟಿ, ಶ್ರೀ ಸುಮಿತ್ ಸಾಮಾನಿ ಕುಳಿತಿಂದ ಶುಭ ಹಾರೈಸಿದ ಅವರಿಗೆ ಅಭಿನಂದನೆಗಳು. ಮುಂದೆ ನಮ್ಮ ಉದ್ದೇಶ ಮಾತಾಡಲಿಕ್ಕಿದ್ದಾರೆ ಶ್ರೀಮತಿ ಕವಿತಾ ನಾರಾಯಣ್, ಅಧ್ಯಕ್ಷ GC ಮಂಗಳೂರು ತ್ರಿಕೋಣಾಜೆ. 2 ಮಾತುಗಳು. ಈ ದಿನ ಶ್ರೀಯುತ ಅರುಣ್ ಅವರು, ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವಂಥ ಅರುಣರವರು, ನಾವೆಲ್ಲ ಆಂಬ್ಯುಲೆನ್ಸ್ ಡ್ರೈವರ್ ಅಂತ ಹೇಳ್ತಾ ಇದ್ದವರು. ಅವರು ತೆರೆ ಮರೆಯಲ್ಲಿ ಅದೆಷ್ಟೋ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಉದಾಹರಣೆಗೆ ಈಗ ಬಸ್ ಸ್ಟ್ಯಾಂಡಿಗೆ ಒಂದು ವೇಳಾಪಟ್ಟಿ ಹಾಕಿದ್ದಾರೆ. ಎಲ್ಲವನ್ನು ಸಹ ಗ್ರಾಮ ಪಂಚಾಯತ್ ಮೆಂಬರ್ ಮಾಡಲಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಾಡಲಿ, ಅವರು ಮಾಡಲಿ, ಇವರು ಮಾಡಲಿ ಅಂತ ನೋಡದೆ 10 ಜನಕ್ಕೆ ಉಪಕಾರ ಆಗುವ ಕೆಲಸವನ್ನು ಅವರು ಮಾಡಿದ್ದಾರೆ. ಹಾಗೆಯೇ ಅವರು ಮಾಡಿರುವಂತಹ ಸಾಧನೆಗಳು ಅರ್ಹ ವಿಕಲಚೇತನರಿಗೆ ವೀಲ್ ಚೇರ್ ಕೊಡುಗೆ, ಆಶ್ರಮವಾಸಿಗಳಿಗೆ ನಾನಾ ರೀತಿಯ ಸಹಕಾರ, ಆರ್ಥಿಕವಾಗಿ ಹಿಂದುಳಿದ ರೋಗಿಗಳಿಗೆ ಉಚಿತವಾಗಿ ಆಂಬ್ಯುಲೆನ್ಸ್ ಸೇವೆ, ಕೊರೋನಾ ಸಮಯದಲ್ಲಿ ಅಸಹಾಯಕರಿಗೆ ಉಚಿತವಾದ ಆಹಾರ ಕಿಟ್, ಮೆಡಿಕಲ್ ಕಿಟ್ಗಳ ಹಸ್ತಾಂತರ, ಹೀಗೆ ಹಲವು ರೀತಿಯಲ್ಲಿ ದಾನಿಗಳ ಸಹಾಯದಿಂದ ಕಳೆದ 7 ವರ್ಷಗಳಿಂದ ನಿರಂತರವಾಗಿ ಅವರು ಸೇವೆ ಮಾಡ್ತಾ ಬಂದಿದ್ದಾರೆ. ನಾವಿಲ್ಲಿ ಯೋಚಿಸಬೇಕಾದ್ದು ಒಂದು ಅಂದರೆ, ಈಗ ನನಗೆ ಚಿಮಟಿದಾಗ ನನಗೆ ನೋವಾಗ್ತದಂತಾದರೆ ನಾನು ಜೀವ ಇದ್ದೇನೆ ಅಂತ ಅರ್ಥ. ನಮಗೆ ಯಾರಾದರೂ ಹೊಡೆದಾಗ ನಮಗೆ ನೋವಾದರೆ ನಾವು ಜೀವ ಇದ್ದೇವೆ ಅಂತ ಅರ್ಥ. ಆದರೆ ಇನ್ನೊಬ್ಬರ ನೋವನ್ನು ನಮಗೆ ನೋವಾಗ್ತದೆ, ಇನ್ನೊಬ್ಬರ ನೋವಲ್ಲಿ ನಾವು ಸ್ಪಂದಿಸ್ತೇವೆ ಅಂತಾದರೆ ನಾವು ಮನುಷ್ಯರಾಗಿದ್ದೇವೆ ಅಂತ ಅರ್ಥ. ಇವರ ಮಾನವೀಯ ಒಂದು ಮೌಲ್ಯಕ್ಕೆ ಯಾವುದೇ ಜಾತಿ ಧರ್ಮ ರಾಜಕೀಯ ಯಾವುದನ್ನು ನೋಡದೆ ಅವರು ಸಮಾಜದ ಕಡೆಗೆ ಸಮಾಜಮುಖಿಯಾಗಿ ಮಾಡ್ತಿರುವ ಕೆಲಸ ನಮಗೆಲ್ಲರಿಗೂ ಕೂಡ ಅದು ಸ್ಫೂರ್ತಿಯಾಗಲಿ. ಹಾಗೆ ಈ ಕಾರುಣ್ಯ ಫೌಂಡೇಶನ್ ಇದು ಇನ್ನು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಮಾಜಮುಖಿ ಕಾರ್ಯಗಳನ್ನು ಮಾಡುವಲ್ಲಿ ಯಶಸ್ವಿಯಾಗಲಿ ಅಂತ ಹಾರೈಸುತ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ಈ ಸಭೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಮಹಿಳೆಯರು, ಮಹನೀಯರು ಮತ್ತು ಪುಟಾಣಿ ಮಕ್ಕಳನ್ನು ಗೌರವಿಸುತ್ತಾ ನನ್ನೆರಡು ಮಾತುಗಳನ್ನು ಇಲ್ಲಿ ಪ್ರಸ್ತಾವಿಸಲು ಇಚ್ಛೆಪಡ್ತೇನೆ. ಕಾರುಣ್ಯ ಫೌಂಡೇಶನ್ ಹಸಿಗೋಳಿ ಎನ್ನುವಂತಹ ನೂತನ ಸೇವಾ ಸಂಸ್ಥೆ ಸತತ 7 ವರ್ಷಗಳಿಂದ ಇಲ್ಲಿ ಸ್ಥಾಪಿತವಾಗಿ ಸಮಾಜದ ದುರ್ಬಲ ವರ್ಗದವರಿಗೆ, ಅರ್ಹ ವಿಕಲಚೇತನರಿಗೆ, ಆಶ್ರಮವಾಸಿ ವೃದ್ಧರು, ಅಶಕ್ತರಿಗೆ, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ರೋಗಿಗಳಿಗೆ ಉಚಿತವಾಗಿ ಚಿಕಿತ್ಸೆ, ಔಷಧೋಪಚಾರ, ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನು ದಾನಿಗಳ ಸಹಾಯದಿಂದ ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದೆ. ಈ ಸೇವಾ ಸಂಸ್ಥೆಯಲ್ಲಿ ಬೇರೆ ಬೇರೆ ಧರ್ಮ, ಭಾಷೆ, ವರ್ಗದ ವಿದ್ಯಾವಂತ ಜನರಿದ್ದಾರೆ. ಇವರೆಲ್ಲರೂ ಬಹಳ ಪರಿಶ್ರಮಿಗಳು ಮತ್ತು ಜನಪರ ಕಾಳಜಿಯನ್ನು ಹೊಂದಿರುವುದರಿಂದ ಈ ಸಂಸ್ಥೆ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಮುನ್ನಡೆಯುತ್ತಾ ಇದೆ ಎಂದರೆ ತಪ್ಪಾಗಲಾರದು. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಕಾರುಣ್ಯ ಫೌಂಡೇಶನ್ ವತಿಯಿಂದ ಸರಕಾರಿ ಶಾಲಾ ಬಡ ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳ ವಿತರಣೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ.
ಇದು ಒಂದು ಬಹಳ ಒಳ್ಳೆಯ ಸಮಾಜಮುಖಿ ಕಾರ್ಯಕ್ರಮ. ನಾವು ನಮ್ಮ ಜೀವಿತ ಕಾಲದಲ್ಲಿ ದುಡಿದು ಗಳಿಸಿದ ಸಂಪಾದನೆಯಲ್ಲಿ ಕಿಂಚಿತ್ತನ್ನು ಉಳಿಸಿ ಇಂತಹ ಒಳ್ಳೆಯ ಕಾರ್ಯಗಳಿಗೆ ವಿನಿಯೋಗಿಸಿದರೆ ಅದು ಸಮಾಜ ಸೇವೆ ಅನ್ನಿಸಿಕೊಳ್ತದೆ. ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎಂಬ ಧ್ಯೇಯ ವಾಕ್ಯದೊಂದಿಗೆ ನಾವು ಕಾರ್ಯತತ್ಪರರಾಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ಜಾತಿ, ಮತ, ಧರ್ಮ ಇವೇ ಮುಂತಾದ ಕಟ್ಟುಪಾಡುಗಳಿಗೆ ಬಲಿಯಾಗದೆ ತಾನು ದುಡಿದ ಸಂಪಾದನೆಯಲ್ಲಿ ಕಿಂಚಿತ್ತನ್ನು ಪ್ರತಿನಿತ್ಯವೂ ಸಮಾಜದ ದುರ್ಬಲ ವರ್ಗದವರಿಗೆ ಮೀಸಲಿಟ್ಟು ಇಂತಹ ಸಮಾಜ ಸೇವಾ ಸಂಸ್ಥೆಗಳ ಮುಖಾಂತರ ಅವರಿಗೆ ತಲುಪಿಸುವ ಕಾರ್ಯಗಳನ್ನು ಮಾಡಿದರೆ ಪ್ರತಿಯೊಂದು ಗ್ರಾಮವು ಬಡತನ ಮುಕ್ತವಾಗುವುದರಲ್ಲಿ ಸಂದೇಹವೇ ಇಲ್ಲ. ಇತ್ತೀಚಿನ ಕಾಲಘಟ್ಟದಲ್ಲಿ ಸುಶಿಕ್ಷಿತ ಕುಟುಂಬಗಳಿಂದಲೇ ವೃದ್ಧ ತಂದೆ ತಾಯಂದಿರು ನಿರ್ಲಕ್ಷ್ಯಕ್ಕೆ, ಅಗೌರವಕ್ಕೆ ಒಳಗಾಗಿ ಆಶ್ರಮವಾಸಿಗಳಾಗುವ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಹಿರಿಯರಿಗೆ ಸೂಕ್ತ ಆರೈಕೆ, ಚಿಕಿತ್ಸೆ ಸಿಗದೆ ಅವರು ಆಶ್ರಮಗಳಲ್ಲಿ ಸಮಾಜಕ್ಕೆ ಹೊರೆಯಾಗಿ ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವಾಗ ನಾವು ನಮ್ಮ ಹೆತ್ತ ತಂದೆ ತಾಯಿಯರನ್ನು ನಿರ್ಲಕ್ಷಿಸ್ತೇವೆಯೋ, ಅಗೌರವಿಸುತ್ತೇವೆಯೋ, ಆವಾಗ ನಾವು ಎಷ್ಟೇ ಪುಣ್ಯ ಕ್ಷೇತ್ರಗಳನ್ನು ಸಂದರ್ಶಿಸಿದರೂ ಮತ್ತು ದಾನ ಧರ್ಮಗಳನ್ನು ಮಾಡಿದರೂ ಅವೆಲ್ಲವೂ ವ್ಯರ್ಥ. ನಮ್ಮ ತಂದೆ ತಾಯಿಯವರ ಗುರು ಹಿರಿಯರ ಪಾದಸ್ಪರ್ಶದಿಂದ ಮತ್ತು ಅವರನ್ನು ಕಾಳಜಿ ಪ್ರೀತಿಯಿಂದ ಆರೈಕೆ ಮಾಡಿದರೆ ನಮಗೆ ಸಕಲವೂ ಸಿದ್ಧಿಯಾಗುತ್ತದೆ. ನಮ್ಮ ಪೀಳಿಗೆಯ ಮಕ್ಕಳಿಗೆ ನಾವು ಒಳ್ಳೆಯ ಸಂಸ್ಕೃತಿಯನ್ನು ಕಲಿಸಿಕೊಟ್ಟು ಪ್ರತಿದಿನವೂ ಅವರು ಅದನ್ನು ಪಾಲಿಸಿಕೊಂಡು ಬರುವ ಹಾಗೆ ಹೆತ್ತವರು ನೋಡಿಕೊಳ್ಬೇಕು. ಮಕ್ಕಳಿಗೆ ಉಳಿತಾಯ ಮಾಡುವ ವಿಧಾನ, ತಾವು ಸಮಾಜದಿಂದ ಏನನ್ನು ಪಡೆದುಕೊಂಡಿದ್ದೇವೆಯೋ ಅದರಲ್ಲಿ ಕಿಂಚಿತ್ತನ್ನು ಸಮಾಜಕ್ಕೆ ವಿನಿಯೋಗಿಸುವ ವಿಧಾನವನ್ನು ಮಕ್ಕಳಿಗೆ ಬಾಲ್ಯದಲ್ಲಿಯೇ ಕಲಿಸಿಕೊಡಬೇಕು. ವಿದೇಶಗಳಲ್ಲಿ ಈ ಪದ್ಧತಿ ಬಹಳ ಹಿಂದಿನಿಂದಲೂ ಜಾರಿಯಲ್ಲಿದೆ. ಅಲ್ಲಿ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿರುವಾಗಲೇ ತಮ್ಮ ವಿರಾಮದ ವೇಳೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನು ನಿರ್ವಹಿಸಿಕೊಂಡು ಗಳಿಸಿದ ಸಂಪತ್ತನ್ನು ಬಡವರಿಗೆ, ವೃದ್ಧರಿಗೆ ದಾನ ಮಾಡುತ್ತಾರೆ. ಈ ರೀತಿಯ ಒಂದು ಸದುದ್ದೇಶ ಅಲ್ಲಿ ಅನಾದಿ ಕಾಲದಿಂದ ಇರುವುದರಿಂದಲೇ ಆ ದೇಶಗಳು ಸುಭಿಕ್ಷವಾಗಿವೆ. ಬಡವರ, ದೀನರ, ಅನಾಥ ವೃದ್ಧರ ಸಂಖ್ಯೆ ಅಲ್ಲಿ ಬಹಳ ಕಡಿಮೆ. ಇಂದು ಕಾರುಣ್ಯ ಫೌಂಡೇಶನ್ ಸೇವಾ ಸಂಸ್ಥೆಯವರು ಸುಮಾರು 23ಕ್ಕೂ ಹೆಚ್ಚು ಬಡ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿದ್ದಾರೆ. ಈ ಮಕ್ಕಳಿಗೆ ನನ್ನ ಸಣ್ಣ ಒಂದು ಕಿವಿ ಮಾತು: ಮಕ್ಕಳೇ, ನೀವು ಈ ಸಂಸ್ಥೆಯಿಂದ ಏನನ್ನು ಪಡ್ಕೊಂಡಿದ್ದೀರೋ ಅದನ್ನು ಸದ್ವಿನಿಯೋಗ ಮಾಡಿರಿ, ಒಳ್ಳೆಯ ವಿದ್ಯಾವಂತರಾಗಿರಿ, ನಿಮ್ಮ ಹೆತ್ತ ತಂದೆ ತಾಯಿಯವರನ್ನು ಪ್ರೀತಿಸಿ ಗೌರವಿಸಿ ಸುಸಂಸ್ಕೃತರಾಗಿ ಬಾಳಿರಿ. ಮುಂದಿನ ದಿನಗಳಲ್ಲಿ ನೀವು ದುಡಿದು ಸಂಪಾದಿಸಿದ ಹಣದಲ್ಲಿ ಇದೇ ರೀತಿ ಸಮಾಜದ ದುರ್ಬಲ ವರ್ಗದವರಿಗೆ ಕಿಂಚಿತ್ತಾದರೂ ಸಹಾಯ ಮಾಡುವ ಔದಾರ್ಯತೆ, ಕಾಳಜಿ ನಿಮ್ಮಲ್ಲಿ ಇರಲಿ. ಈ ಸೇವಾ ಸಂಸ್ಥೆ ಮತ್ತು ಇದಕ್ಕೆ ಸಹಾಯ ಹಸ್ತ ಚಾಚಿದವರು ಕೂಡ ಬಹಳ ಕಷ್ಟ ಪರಿಶ್ರಮದಿಂದ ದುಡಿದ ಸಂಪಾದನೆಯಲ್ಲಿ ಕಿಂಚಿತ್ತನ್ನು ದಾನ ಮಾಡಿದ್ದಾರೆ. ಆದ್ದರಿಂದ ಅವರು ನೀಡಿದ ಕೊಡುಗೆಗಳನ್ನು ಯಾವತ್ತೂ ನಿರ್ಲಕ್ಷಿಸಬೇಡಿರಿ. ಮುಂದಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಬಡತನ, ಅನಕ್ಷರತೆ, ಮೂಢನಂಬಿಕೆಗಳು, ಅನಾಚಾರಗಳು ತೊಲಗಿ ದೇಶ ಸುಭಿಕ್ಷವಾಗಲಿ. ದೇಶದ ಎಲ್ಲ ಧರ್ಮದ ಜನರು ಒಗ್ಗಟ್ಟಾಗಿ ಒಮ್ಮತದಿಂದ ಜೀವಿಸಲಿ ಎಂದು ಪ್ರಾರ್ಥಿಸುತ್ತಾ ಎಲ್ಲರಿಗೂ ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇಂತಹ ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಈ ಗ್ರಾಮದ ನಿವಾಸಿಯಾದ ನನ್ನನ್ನು ಬಹಳ ಆದರ ಪ್ರೀತಿಪೂರ್ವಕವಾಗಿ ಅತಿಥಿಯಾಗಿ ಆಹ್ವಾನವನ್ನು ನೀಡಿ ನನ್ನೆರಡು ಮಾತುಗಳನ್ನು ಪ್ರಸ್ತಾವಿಸಲು ಅವಕಾಶ ಮಾಡಿಕೊಟ್ಟ ಕಾರುಣ್ಯ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀಮಾನ್ ಅರುಣ್ ಡಿಸೋಜಾರವರಿಗೂ, ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ತ್ಯಾಗಂ ಹರೇಕಳ ಸರ್ ಹಾಗೂ ಸೇವಾ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ವಂದಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರುಣ್ಯ ಫೌಂಡೇಶನ್ನ ಉದ್ಘಾಟನೆ ದೀಪ ಬೆಳಗುವುದರ ಮೂಲಕ ಧರ್ಮಗುರುಗಳು ಅದಕ್ಕೆ ಒಂದು ಚಾಲನೆ ನೀಡಿದ್ದಾರೆ. ಈ ಕಾರುಣ್ಯ ಫೌಂಡೇಶನ್ ಯಾಕೆ ಅಸ್ತಿತ್ವಕ್ಕೆ ಬಂತು ಅಂತ ಹೇಳಿದರೆ ಒಂದೇ ವಾಕ್ಯದಲ್ಲಿ ಹೇಳ್ತಾ ಇದ್ದೇನೆ. ಒಂದು ತಿಂಗಳ ಹಿಂದೆ ನಮ್ಮ ಅರುಣ್ ರವರು ಕರೆದು, ಇಲ್ಲಿವರೆಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯ ಮೂಲಕ ಅನೇಕ ಕಾರ್ಯಕ್ರಮ ಮಾಡಿದ್ದೇವೆ. ಇನ್ನು ಆ ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಸದಸ್ಯರ ಕೊರತೆ ಇರುವ ಕಾರಣ
ಇಲ್ಲಿ ಯಾರೂ ಬರ್ತಾ ಇಲ್ಲ. ಅದಕ್ಕೆ ನಾವು ಹೊಸತಾದ ಒಂದು ಸಂಸ್ಥೆಯನ್ನು ಮಾಡುವ, ಅದಕ್ಕೆ ಒಂದು ಹೊಸ ಹೆಸರನ್ನು ಇಡುವ ಅಂತ ಕೇಳಿಕೊಂಡಾಗ ಯಾವ ಹೆಸರು ಆಗ್ಬೋದು ಅಂತ ಕೇಳಿದಾಗ ನಾವು ಭಾಳಷ್ಟು ಯೋಚನೆ ಮಾಡಿದೆವು, ಯಾವ ಹೆಸರನ್ನು ಕೊಡುವುದು. ನೋಡುವಾಗ ಅರುಣ್ ಮಾಡಿದಂಥ ರಕ್ಷಣಾ ವೇದಿಕೆಯಲ್ಲಿರುವಾಗ ಮಾಡಿದಂಥ ಕೆಲಸಗಳೆಲ್ಲ ಮನಸ್ಸು ಮಿಡಿಯುವಂಥ ಕಾರ್ಯಕ್ರಮ, ಸಿಂಪತಿಯನ್ನು ತೋರಿಸುವಂಥ ಕಾರ್ಯಕ್ರಮ, ಕರುಣೆಯನ್ನು ಮೂಡಿಸತಕ್ಕಂಥ ಕಾರ್ಯಕ್ರಮಗಳು. ಆದ್ದರಿಂದ ಕಾರುಣ್ಯವೇ ಬೆಸ್ಟ್, ಉತ್ತಮ. ಕಾರುಣ್ಯ ಅಂತ ಹೇಳಿದರೆ ಕರುಣೆಯಿಂದ ಕೂಡಿದಂಥ ಒಂದು ಸಂಸ್ಥೆ. ಕರುಣೆ ಬೇಕು. ಇವತ್ತು ಬಡಬಗ್ಗರನ್ನು ಕಂಡಾಗ, ದೀನ ದಲಿತರನ್ನು ಕಂಡಾಗ, ಕಷ್ಟದಲ್ಲಿರೋರನ್ನು ಕಂಡಾಗ, ರೋಗಿಗಳನ್ನು ಕಂಡಾಗ ಮಿಡಿಯುವ ಕರುಣೆ ಇದೆಯಲ್ಲ, ಅದು ಬಹಳ ಮುಖ್ಯ. ಸಿಡಿಯುವ ಮನಸ್ಸಿಗಿಂತ ಮಿಡಿಯುವ ಮನಸ್ಸು ಶ್ರೇಷ್ಠ ಅಂತ ಹೇಳ್ತಾರೆ. ಅಂತ ನಮಗೆ ಸಿಡಿಯುವ ಮನಸ್ಸುಗಳು ಬೇಡ. ಒಂದಷ್ಟು ಮಿಡಿಯುವ ಮನಸ್ಸುಗಳನ್ನು ಸೇರಿಸಿಕೊಂಡು ಈ ಕಾರುಣ್ಯ ಫೌಂಡೇಶನನ್ನು ಗಟ್ಟಿ ಮಾಡಬೇಕು. ಈ ಭಾಗದಲ್ಲಿರತಕ್ಕಂಥ ಆಸಕ್ತರನ್ನು ಗುರುತಿಸಬೇಕು, ಕಷ್ಟದಲ್ಲಿರೋರನ್ನ ಗುರುತಿಸಬೇಕು, ರೋಗಿಗಳನ್ನ ಗುರುತಿಸಬೇಕು. ತಮ್ಮಿಂದಾದ ಕೈಲಾದಷ್ಟು ಸಹಾಯವನ್ನು ಈ ಸಂಸ್ಥೆಯ ಮೂಲಕ ಅವರಿಗೆ ನೀಡಬೇಕು ಅನ್ನೋಂಥ ಉದ್ದೇಶವೇ ಈ ಕಾರುಣ್ಯ ಫೌಂಡೇಶನ್ನ ಅಸ್ತಿತ್ವ. ಇನ್ನು ಇದರ ಅಧ್ಯಕ್ಷರ ಬಗ್ಗೆ ಬಹುಶಃ ನಿಮಗೆ ಗೊತ್ತಿದೆ. ಒಂದು ಸಂಸ್ಥೆಯ ಮುಖ್ಯಸ್ಥ ಆ ಸಂಸ್ಥೆಯನ್ನು ಹೇಗೆ ನಡೆಸ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರೆ ಅವನಲ್ಲಿ 3 ಅಂಶಗಳು ಬಹಳಷ್ಟು ಮುಖ್ಯ. ನಾನು ಎಲ್ಲ ಕಡೆ ತಾನೇ ಹೇಳ್ತಾ ಇದ್ದೇನೆ, 3 ಅಂಶಗಳು ಅವನಿಗೆ ಬಹಳಷ್ಟು ಮುಖ್ಯ. ಯಾವುದು? ಒಂದು ಮನಸ್ಥಿತಿ, ಎರಡನೆಯದ್ದು ಮನಸ್ಥಿತಿ, ಮೂರನೆಯದ್ದು ಮನಿಸ್ಥಿತಿ. ಈ 3 ಸ್ಥಿತಿಗಳು ಅವನಲ್ಲಿ ಚೆನ್ನಾಗಿದ್ದಾಗ ಸಂಸ್ಥೆ ಖಂಡಿತವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಮನಸ್ಥಿತಿ ಇರಬೇಕು. ನಾನು ಇಂಥ ಒಂದು ಕೆಲಸವನ್ನು ಮಾಡ್ತೇನೆ ಅಂತ ಅವನಲ್ಲಿ ಮನಸ್ಸು ಬೇಕು, ಪೂರ್ಣವಾದಂಥ ಮನಸ್ಸು ಬೇಕು ಅವನಿಗೆ. ಆ ಒಂದು ಇಚ್ಛಾ ಶಕ್ತಿ ಬೇಕು ಅವನಿಗೆ. ಅದು ಇದ್ದಾಗ ಮಾಡಲಿಕ್ಕೆ ಸಾಧ್ಯ. ಇನ್ನು ಮನಸ್ಥಿತಿ, ಅಲ್ಲಿ ಮನೆಯಲ್ಲಿ ಹೆಂಡತಿ ಮಕ್ಕಳು ಕೂಗ್ತಾ ಇದ್ದಾರೆ, ಕಷ್ಟದಲ್ಲಿ ನರಳ್ತಾ ಇದ್ದಾರೆ, ಆ ಸ್ಥಿತಿಯಲ್ಲಿ ಬಂದು ನಾನು ಸಮಾಜ ಸೇವೆ ಮಾಡ್ತೇನೆ ಅಂತ ಹೇಳಿದರೆ ಅವನಿಂದ ಸಾಧ್ಯ ಇಲ್ಲ. ಆದ್ದರಿಂದ ಮನೆಯನ್ನು ಕೂಡ ಅವ ಚೆನ್ನಾಗಿ ಇಟ್ಟುಕೊಳ್ಳುವಂಥದ್ದು, ಅಲ್ಲಿ ಸುಖ ಸಂತೋಷವನ್ನು ಕಾಣುವಂಥದ್ದು ಮುಖ್ಯವಾಗಿರುತ್ತದೆ. ಇನ್ನೊಂದು ಮನಿಸ್ಥಿತಿ, ಇದು ಇಲ್ಲದಿದ್ದರೆ ಯಾವ ಸಂಸ್ಥೆ ಕೂಡ ನಡೆಯಲ್ಲ. ಆದರೆ ನಮ್ಮ ಅಧ್ಯಕ್ಷರಲ್ಲಿ ಅದು ಒಂದು ಮಾತ್ರ ಕೊರತೆ ಇದೆ, ಮತ್ತು 2 ಕೂಡ ಸರಿಯಾಗಿಯೇ ಇದೆ. ಅದಕ್ಕೋಸ್ಕರ ಇಂಥ ಸಂಸ್ಥೆಯನ್ನು ಮಾಡಿಕೊಂಡು ಒಂದಷ್ಟು ಸಮಾನ ಮನಸ್ಕರನ್ನು ಸೇರಿಸಿಕೊಂಡು, ಮಿಡಿಯುವ ಮನಸ್ಸುಗಳನ್ನು ಸೇರಿಸಿಕೊಂಡು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಇನ್ನು ಅದು ನಾಳೆಯಿಂದ ಅದು ಚಾಲನೆಗೆ ಬರ್ತದೆ. ಇವತ್ತು ಧರ್ಮಗುರುಗಳ ದಿವ್ಯ ಹಸ್ತೆಯಿಂದ ಜ್ಯೋತಿ ಬೆಳಗುವುದರ ಮೂಲಕ ಸಭಾ ಕಾರ್ಯಕ್ರಮ ಉದ್ಘಾಟನೆ ಆಗಿದೆ. ಈ ಕಾರುಣ್ಯ ಫೌಂಡೇಶನ್ ಕೂಡ ಉದ್ಘಾಟನೆ ಆಗಿದೆ. ಇನ್ನು ಪುಸ್ತಕಗಳನ್ನು ತೆಕ್ಕೊಂಡಂತೆ ವಿದ್ಯಾರ್ಥಿಗಳಿಗೆ ಕಿವಿ ಮಾತು. ಪುಸ್ತಕಗಳನ್ನು ನೀವು ತೆಕ್ಕೊಂಡಿದ್ದೀರಿ. ಯಾವಾಗಲೂ ಒಂದು ಮಾತಿದೆ, ಪ್ರಾರ್ಥಿಸುವ ಕೈಗಳಿಗಿಂತ ನೀಡುವ ಕೈಗಳು ಶ್ರೇಷ್ಠ ಅಂತ ಹೇಳಿಕೊಂಡು. ನಾವು ಸುಮ್ಮಗೆ ಪ್ರಾರ್ಥನೆ ಮಾಡಿದರೆ ಅದು ನಮ್ಮ ಸ್ವಾರ್ಥಕ್ಕೆ. ದೇವರ ಮುಂದೆ ನಾವು ಪ್ರಾರ್ಥನೆ ಮಾಡ್ತಾ, ಅಯ್ಯೋ ನನ್ನನ್ನು ಸುಖವಾಗಿಟ್ಟರಪ್ಪ, ನನ್ನ ಮನೆಯವರನ್ನು ಸುಖವಾಗಿಟ್ಟುಕೊಳ್ಳೋ, ನಮಗೆಲ್ಲರಿಗೆ ಶುಭವನ್ನು ಹಾರೈಸೋದು ನಾವು ಕೇಳ್ತಾ ಇದ್ದೇವೆ, ಅದು ನಮ್ಮ ಸ್ವಾರ್ಥಕ್ಕೆ. ಆದರೆ ನೀಡುವಂಥ ಕೈಗಳು ಅದು ಪರೋಪಕಾರಕ್ಕಾಗಿ, ಸಮಾಜಕ್ಕಾಗಿ. ಆದ್ದರಿಂದ ಪ್ರಾರ್ಥಿಸುವ ಕೈಗಳಿಗಿಂತ ಶ್ರೇಷ್ಠ ನೀಡುವ ಕೈಗಳು. ಆ ನೀಡುವ ಕೈಗಳು ಯಾರು ಮುಂದೆ ಬರ್ತಾರೆ ಸಮಾಜದಲ್ಲಿ, ಅವರು ದೇವರಿಗೆ ಸಮಾನ. ಅವರು ದೇವರಿಗೆ ಸಮಾನ. ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರುವವರು ಅವರು ದೇವರಿಗೆ ಸಮಾನ. ಯಾವಾಗಲೂ ನಮಗೆ ಶ್ರೀಮಂತಿಕೆ ತುಂಬ ಇರಬಹುದು, ಎಲ್ಲರಲ್ಲಿ ಹಣ ಇರಬಹುದು, ಅಗರ್ಭ ಶ್ರೀಮಂತರಾಗಿರ್ಬೋದು, ಶ್ರೀಮಂತಿಕೆ ಅವರಲ್ಲಿ ತುಂಬು ತುಳುಕಿರಬಹುದು. ಯಾವಾಗ ಹೃದಯದಲ್ಲಿ ಶ್ರೀಮಂತಿಕೆ ಇಲ್ಲವೋ ಅವ ಯಾವ ಸಮಾಜದಲ್ಲಿ ಕೂಡ ಒಬ್ಬ ಶ್ರೇಷ್ಠ ಅಂತ ಕರೆಸಿಕೊಳ್ಳಿ ಸಾಧ್ಯತೆ ಇಲ್ಲ. ಹೃದಯ ಶ್ರೀಮಂತಿಕೆ ಉಳ್ಳವ ಮಾತ್ರ ಸಮಾಜದಲ್ಲಿ ಅತ್ಯಂತ ಶ್ರೇಷ್ಠ ಶ್ರೀಮಂತ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇವತ್ತು 5-6 ಜನರಿಗೆ ಇಲ್ಲಿ ಸನ್ಮಾನ ಆಯಿತು. ಎಲ್ಲರೂ ಕೂಡ ಎಲೆಯ ಮರೆಯ ಕುಸುಮದಂತೆ ಇರುವವರು, ಯಾರು ಕೂಡ ಅದು ಕಾಣಲಿಲ್ಲ, ಅವರು ಯಾರಿಗೂ ಗೋಚರಿಸಲಿಲ್ಲ. ಅಂಥವರನ್ನು ಹುಡುಕಿಕೊಂಡು ನಮ್ಮ ಅಧ್ಯಕ್ಷರು ಇವತ್ತು ವೇದಿಕೆ ಕರ್ಕೊಂಡು ಬಂದಿದ್ದಾರೆ. ಯಾರು ಕೂಡ ಅವರನ್ನು ಗುರುತಿಸಿರಲಿಲ್ಲ, ಯಾರು ಕಾಣಲಿಕ್ಕೆ ಎಲೆಯ ಮರೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈಗ ಒಂದು ಶವ ಸಂಸ್ಕಾರ ಮಾಡತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನೋಡಿದರೆ ಬಹಳ ಕಷ್ಟದ ಮನುಷ್ಯ, ಆದರೂ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ತಮ್ಮ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥವರನ್ನು ಯಾರಾದರೂ ಗುರುತಿಸಿದಾರಾ? ಇಲ್ಲ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಕರ್ನಾಟಕ ಸರ್ಕಾರ ನೀಡಿದಂಥ ಪ್ರಶಸ್ತಿ ನಿರ್ಮಾ ಡಿಸೋಜ, ಉಳ್ಳಾಳ ಭಾಗದ ಇದು ಯಾರಿಗೂ ಕೊಡಂಥ ಮಹಿಳೆಯರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಾರ ನೀಡಿದಂಥ ಪ್ರಶಸ್ತಿ ಯಾರಿಗೂ ಸಿಕ್ಕಲಿಲ್ಲ. ಬಹುಶಃ ಇವತ್ತು ಅವರು ಬರಲಿಲ್ಲ, ದೂರದ ಬೆಂಗಳೂರು ಇರುವ ಕಾರಣ. ಅಂಥ ಒಂದು ಚಟುವಟಿಕೆಗಳನ್ನು ನಾವು ಮಾಡಿದಾಗ ಖಂಡಿತವಾಗಿ ಜನ ನಮ್ಮನ್ನು ಗುರುತಿಸ್ತಾರೆ, ಮೆಚ್ಚುತ್ತಾರೆ, ಇಷ್ಟಪಡ್ತಾರೆ. ಅತಿಥಿಗಳು ನಮ್ಮ ಈ ಕಾರ್ಯಕ್ರಮದ ಪೋಷಕರವರು. ಇವತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ವೇದಿಕೆಯಲ್ಲಿರುವಂಥ ಅತಿಥಿಗಳೇ ಮುಖ್ಯ ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ.
ಯಾರನ್ನು ಹೆಸರಿಸುವುದು ಯಾರನ್ನು ಹೆಸರು ಹೇಳದಿರುವುದು ಅಂತ ಗೊತ್ತಾಗ್ತದೆ. ಎಲ್ಲರೂ ಕೂಡ ಈ ಸಂಸ್ಥೆಗೆ ದಾನವನ್ನು ಮಾಡಿದವರು. ಆದ್ದರಿಂದ ನಾನು ಹೆಚ್ಚು ಹೇಳಲಿಕ್ಕೆ ಇಷ್ಟಪಡಲ್ಲ. ವಿಠಲ್ ನಾಯಕರು ಅವರಿಗೆ 9 ಗಂಟೆ ನಾವು ಟೈಮ್ ಕೊಟ್ಟದ್ದು, ಆದರೆ ಅರ್ಧ ಗಂಟೆ ಮೊದಲೇ ಅವರಿಗೆ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಇದೆ. ಇವತ್ತು ವರುಣ ಕೂಡ ನಮಗೆ ಕರುಣೆಯನ್ನು ತೋರಿಸಿದ್ದಾನೆ. ನಿನ್ನೆ ಮತ್ತು ಮೊನ್ನೆ ಬಂದಂಥ ಮಳೆ ಇವತ್ತು ಇಲ್ಲ, ಅದು ಅವನ ಕರುಣೆ. ಆದ್ದರಿಂದ ನಮಗೆ ಎಲ್ಲ ರೀತಿಯಲ್ಲಿ ಕೂಡ ಸಹಕಾರ ಇದೆ ಅನ್ನುವುದಕ್ಕೆ ನಮಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ಆದ್ದರಿಂದ ನೀವೆಲ್ಲ ಬಹಳ ಶಾಂತ ಚಿತ್ತದಿಂದ ಇನ್ನು 2 ಗಂಟೆ ಕಾಲ ನಡೆಯುವಂಥ ವಿಠಲ್ ನಾಯಕರ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಳ್ಳಬೇಕು, ಪೂರ್ಣ ಸಹಕಾರವನ್ನು ನೀಡಬೇಕಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾಡಿದ ಮರ್ಸಿಯಮ್ಮನವರ ದೇವಾಲಯ ಪನೀರ್ ಚರ್ಚಿನ ಧರ್ಮಗುರುಗಳಾದ ವಿಕ್ಟರ್ ಡಿಮೆಲ್ಲೋರ್ ಅವರಿಗೆ ಕಾರುಣ್ಯ ಫೌಂಡೇಶನ್ ವತಿಯಿಂದ ಧನ್ಯವಾದಗಳು. ಅಧ್ಯಕ್ಷನು ವಹಿಸಿ ಈ ಕಾರ್ಯಕ್ರಮದ ಯಶಸ್ವಿಗೊಳಿಸಿದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯ ಶಿಕ್ಷಕರಾದ ಆನಂದ್ ಕೆ ಅಸೈಗೋಳಿರವರಿಗೆ ಧನ್ಯವಾದಗಳು. ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟ ನಿವೃತ್ತ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಶ್ರೀ ರಮೇಶ್ ಎಂ ಅರ್ನೇಕರ್ ಇವರಿಗೆ ಧನ್ಯವಾದಗಳು. ಮುಖ್ಯ ಅತಿಥಿಗಳಿಗಾಗಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಶ್ರೀ ಕೆ ರವೀಂದ್ರ ರೈ, ಶ್ರೀ ಪ್ರಕಾಶ್ ನಾಯ್ಕ್, ಶ್ರೀ ನಾಗರಾಜ್, ಶ್ರೀಮತಿ ಸರಿತಾ ಡಿಸೋಜಾ, ಶ್ರೀ ಅಬ್ದುಲ್ ನಾಸಿರ್ ಕೆಕೆ, ಶ್ರೀ ಫ್ರಾನ್ಸಿಸ್ ಕುಟೀನಾ, ಭಾಸ್ಕರ್ ಅರಸರಮೂಲೆ, ಶ್ರೀಮತಿ ನಾಗವೇಣಿ ಶೆಟ್ಟಿ, ಶ್ರೀ ಸುಮಿತ್ ಸಾಮಣಿ, ಶ್ರೀಮತಿ ಕವಿತಾ ನಾರಾಯಣ್ ಹಾಗೂ ಶ್ರೀಮತಿ ಜ್ಯೋತಿ ಕೋಟ್ಯನ್ ಅಸೆಗೋಳಿಯವರಿಗೆ ಆರ್ಥಿಕ ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದ ನಿರ್ಮಾ ಡಿಸೋಜಾ ತೊಕ್ಕೊಟ್ಟು, ಶ್ರೀ ಪ್ರಕಾಶ್ ಕೊಂಡನ, ಶ್ರೀ ಅಲ್ವಿನ್ ಡಿಸೋಜಾ, ಶ್ರೀ ಬದ್ರುದ್ದೀನ್ ಫರೀದ್ ನಗರ, ಲೂಕಸ್ ಡಿಸೋಜಾ, ಶ್ರೀ ಸುಧಾಕರ್ ನಾಯಕ್ ಹಾಗೂ ಚೆನ್ನಪ್ಪ ಮಾಡೂರು ಇವರಿಗೆ ಆರ್ಥಿಕ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಟ್ಟ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀ ತ್ಯಾಗ ಅರಕಳ ಹಾಗೂ ಹರೀಶ್ ಮಾಸ್ಟರ್ ಕುತ್ತಾರು ಇವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೆ ಕಾರಣಕರ್ತರಾದ ಪ್ರತಿಯೊಬ್ಬರಿಗೂ ಕಾರುಣ್ಯ ಫೌಂಡೇಶನ್ ವತಿಯಿಂದ ಕೃತಜ್ಞತೆಗಳು. ಅದೇ ರೀತಿ ನನಗೆ ಈ ಕಾರ್ಯಕ್ರಮ ಭಾಳ ಜನ ಸಹಕಾರ ಮಾಡಿದ್ದಾರೆ. ತುಂಬ ಜನ ನನ್ನ ಮಿತ್ರರು ಮತ್ತು ನನ್ನ ಆತ್ಮೀಯರಾದ ಅವರಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟ ಎಲ್ಲ ವಿದ್ಯಾರ್ಥಿಗಳಿಗೂ ಕೃತಜ್ಞತೆ. ಧ್ವನಿವರ್ಧಕ ಶ್ರೀ ಅರಸು ಸೌಂಡ್ಸ್ ಮಾಡೂರು ಇವರಿಗೆ ಕೃತಜ್ಞತೆಗಳು. ಕೋಣಾಜೆ ಅಕ್ಷರ ಠಾಣೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಧನ್ಯವಾದಗಳು. ಮಾಧ್ಯಮ ಮಿತ್ರರಿಗೆ ಕೂಡ ಧನ್ಯವಾದಗಳನ್ನು ಅರ್ಪಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರೂಪಣೆಯನ್ನು ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಅಣ್ಣಾಜಿ ಅವರು ಕೂಡ ನಮ್ಮೊಂದಿಗೆ ಕರೆಗೆ ಹೋಗೊಟ್ಟು ಬಹಳ ಪ್ರೀತಿಯ ವಾಹಿನಿಯ ದಯವಿಟ್ಟು ಒಬ್ಬರು ಬಂದು ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡಿ. ವಿಠಲ್ ನಾಯಕ್ ಸರ್.